ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಮಕ್ಕಳಿಗೆ 1 ತಿಂಗಳ ಅಥವಾ 2 ತಿಂಗಳ ಬೇಸಿಗೆ ರಜೆ ಸಿಗ್ತದೆ ಅಥವಾ ಒಂದು ಅಕ್ಟೋಬರ್ ತಿಂಗಳ ರಜೆ ಸಿಗ್ತದೆ ಅಂದ ಕೂಡಲೇ ಮನೆಯಲ್ಲಿ ಹೆತ್ತವರು ಚಿಂತೆಗೀಡಾಗ್ತಾರೆ. 1 ತಿಂಗಳು ಅಥವಾ 2 ತಿಂಗಳು ಮಕ್ಕಳಿಗೆ ಏನಪ್ಪ ಮಾಡೋದು, ಅವರಿಗೆ ಏನು ಚಟುವಟಿಕೆ ಮಾಡೋದು, ಸುಮ್ಮನೆ ಮನೇಲಿ ಕೂತು ಟಿ ವಿ ನೋಡ್ತಾರೆ, ಮತ್ತೊಂದು ಇನ್ನೊಂದು ಅಂತ ಅನ್ನುವಂಥದ್ದು ಚಿಂತೆ. ಅಂಥ ಸಂದರ್ಭದಲ್ಲಿ ಈಗ ಕಳೆದ ವರ್ಷ ಆಯಿತು, ಈ ವರ್ಷ ಮತ್ತೆ ಈ ಲಾಕ್ಡೌನ್, ಕೋವಿಡ್ನಿಂದಾಗಿ ಲಾಕ್ಡೌನ್ ಹೇರಿದು. ಅದರಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳು ಮುಚ್ಚಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು. ಯಾಕಂದರೆ ಮಕ್ಕಳು ಅವರಿಗೆ ಕಾಯಿಲೆ ಬಂದರೆ ಹೆಚ್ಚು ತೊಂದರೆಗೀಡಾಗಬಹುದು ಅನ್ನುವಂಥ ಒಂದು ಮನೋಭೂಮಿಕೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು, ಯಾಕಂದರೆ ಹೌದು, ಕೋವಿಡ್-19 ಅನ್ನುವಂಥದ್ದು ಅನಿರೀಕ್ಷಿತವಾದಂಥ ರೀತಿಯಲ್ಲಿ ಬಂದದು ಒಡ್ಡಿರುವಂಥ ಸಮಸ್ಯೆಗಳು. ಇದರಿಂದಾಗಿ ಹೊರಬರಲಾಗದಂಥ ವೈದ್ಯಕೀಯ ಪ್ರಪಂಚವು ಒಂದೆಡೆಯಲ್ಲಿ ಕೂಡ ಬೇರೆ ಬೇರೆ ಆವಿಷ್ಕಾರಗಳನ್ನು ಮಾಡ್ತಾ ಇದೀಗ ಲಸಿಕೆ ಬಂದಿದೆ. ಎಲ್ಲ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಕೊಡುವಂಥ ಲಸಿಕೆಗಳು ಬಂದಿರುವಂಥ ಸಂದರ್ಭದಲ್ಲಿ ಈಗ ಶಾಲೆಗಳನ್ನು ಓಪನ್ ಮಾಡಬೇಕು ಬೇಡ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಎಲ್ಲ ಚರ್ಚೆಗಳ ನಡುವೆ ಒಂದೆಡೆಯಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಮತ್ತೊಂದು ಕಡೆಯಲ್ಲಿ ಶಿಕ್ಷಕರು ಶಾಲೆಯನ್ನೇ ನಂಬಿ, ಅಂದರೆ ಒಂದೆಡೆಯಲ್ಲಿ ಪಾಠ ಪ್ರವಚನಗಳನ್ನು ಮಾಡಬೇಕು, ಬೋಧನೆಗೆ ಸಂಬಂಧಪಟ್ಟ ಹಾಗೆ ಅವರು ಒಂದಷ್ಟು ಪ್ರಿಪರೇಷನ್ಗಳನ್ನು ಮಾಡಿಕೊಳ್ಳಬೇಕಾಗ್ತದೆ, ಮತ್ತು ಅವರು ಒಂದು ಬೌದ್ಧಿಕವಾಗಿ ಬೆಳೀಬೇಕಾಗ್ತದೆ. ಅವರು ಬೆಳೀಬೇಕಾದ್ರೆ ಅವ್ರ ಜೊತೆಗೆ ಮಕ್ಕಳು ಬೇಕು. ಆನ್ಲೈನ್ ಕ್ಲಾಸಸ್ ಬಂದಿದೆ, ಆನ್ಲೈನ್ ಮೂಲಕ ಈಗ ಶಿಕ್ಷಣವನ್ನು ಕೊಡಬೇಕಾದ ಪರಿಸ್ಥಿತಿ ಇದೆ. ಇದರ ಬಗ್ಗೆನೂ ಒಂದಷ್ಟು ಚರ್ಚೆಗಳಿದ್ದಾವೆ, ಆನ್ಲೈನ್ ಕ್ಲಾಸಸ್ ಬಗ್ಗೆಯೂ ಕೂಡ. ಹೀಗಾಗಿ ಹೇಗೆ ಮುಂದೆ ಯಾವ ರೀತಿಯಲ್ಲಿ ಇದನ್ನು ತಗೊಂಡೋಗಬೇಕಾಗಿದೆ, ಜೊತೆಯಲ್ಲಿ ಆ ಶಿಕ್ಷಕರುಗಳ ಪರಿಸ್ಥಿತಿ ಏನು, ಅವ್ರು ಏನು ಮಾಡಬೇಕಾಗಿದೆ ಮುಂದೆ ಅಂತ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಿಂತಿರುವಂಥ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ತಜ್ಞರುಗಳ ಸಲಹೆಗಳನ್ನು ಸರ್ಕಾರಗಳು ಮತ್ತು ಎಲ್ಲರೂ ಕೂಡ ತೆಗೆದುಕೊಳ್ಳುವಂಥ ಅಗತ್ಯತೆ ಇದೆ. ಇವತ್ತು ನನ್ನ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರಾದಂಥ KN ಗಂಗಾಧರ್ ಆಳ್ವಾ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹುಶಃ ಕೋವಿಡ್-19 ಅನ್ನುವಂಥ ಕಾಯಿಲೆ, ನಾನು ಈಗಾಗಲೇ ಹೇಳಿದಾಗೆ ಅನಿರೀಕ್ಷಿತ, ಅದು ಬಂದುಬಿಡ್ತು. ಶಿಕ್ಷಣ ಸಂಸ್ಥೆಗೂ ಮುಚ್ಚಬೇಕಾದ ಪರಿಸ್ಥಿತಿ ಬಂತು. ಕಳೆದ ವರ್ಷ ಮತ್ತು ಈ ವರ್ಷ ಪರಿಸ್ಥಿತಿಗಳು ಹೇಗೆ ಸರ್? ಅಂದರೆ ಮನುಷ್ಯ ಒಂದು ಕೊಠಡಿಯ ಒಳಗೆ ಹೋಗದೇ ಇದ್ದರೆ, ಅದು 1 ವಾರ ಹೋಗದೇ ಇದ್ದರೆ ಸಾಕು, ಅದಿರಿ ಧೂಳು ಹಿಡಿದು ಏನೇನೋ ಆಗಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಸಂಸ್ಥೆಗಳ ಪರಿಸ್ಥಿತಿ ಹೇಗಿದೆ ಅಂತ? ಕೋವಿಡ್ ಒಂದು ಬಹುಶಃ ನಮ್ಮ ದೇಶ ಅಥವಾ ಒಂದು ಪ್ರಪಂಚಕ್ಕೆ ಒಂದು ಹೊಸತಾದ ಮಾರಿ ಬಂದಿದೆ. ಇದರಲ್ಲಿ ಜೀವ ಮತ್ತು ಜೀವನದ ನಡುವೆ ಒಂದು ರೀತಿಯ ಸಮತೋಲನವನ್ನು ಕಾಪಾಡಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿ ನಾವು ಇವತ್ತು ಸಿಕ್ಕಿಬಿದ್ದಿದ್ದೇವೆ. ಅಂದರೆ ಕೋವಿಡ್ ಹೇಗೆ ಬಂತ ಅಥವಾ ಕೋವಿಡಿನ ಮೂಲ ಯಾವುದು, ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು 2ನೇ ಹಂತದ ಕೋವಿಡಿನಲ್ಲಿ ನಾವು ಇದ್ದೇವೆ. ಬಹುಶಃ ಇದರ ನಡುವೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಈ ಕೋವಿಡಿನೊಂದಿಗೆ ಬದುಕಬೇಕಾದಂಥ ಒಂದು ಸ್ಥಿತಿ ಕೂಡ ಅನಿವಾರ್ಯ ಅಂತ ನಾನು ತಿಳಿದುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಕಳೆದ ವರ್ಷ ಒಂದು ಶೈಕ್ಷಣಿಕ ವರ್ಷ ಮುಕ್ತಾಯವಾಯಿತು. 2ನೇ ಶೈಕ್ಷಣಿಕ ವರ್ಷದ್ದು ಕೂಡ ಸುಮಾರು ಈಗಾಗಲೇ ನಾವು 1 ತಿಂಗಳು ಪಾಠ ಪ್ರವಚನಗಳು ಮುಕ್ತಾಯವಾಗಿ ಈಗ ಜುಲೈ ಈಗ ಬರ್ತಾ ಇದ್ದೇವೆ, ಅಂದರೆ 2ನೇ ತಿಂಗಳಿಗೆ ಬರ್ತಾ ಇದ್ದೇವೆ. ಬಹುಶಃ 2ನೇ ಶೈಕ್ಷಣಿಕ ವರ್ಷವು ಕೂಡ ಪ್ರಾರಂಭವಾಗಿ ಸುಮಾರು ಹೆಚ್ಚು ಕಡಿಮೆ ಪ್ರೌಢಶಾಲೆ ಮತ್ತು ಕಾಲೇಜು, ಪದವಿ ಪೂರ್ವ ಕಾಲೇಜುಗಳಿಗೆ ಸುಮಾರು 1 ತಿಂಗಳ ಪಾಠ ಪ್ರವಚನ ನಿಂತು ಹೋಗಿದೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವಂಥ ಒಂದು ವ್ಯವಸ್ಥೆ ಏನಂತ ಹೇಳಿದರೆ, ಕಳೆದ 1 ವರ್ಷದಿಂದ ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಎಂಬುದು ಕೂಡ ನಮ್ಮ ಭಾರತ ದೇಶಕ್ಕೆ ಗ್ರಾಮಾಂತರ ಪ್ರದೇಶಗಳಿಗೆ ಹೊಸತಾದ್ದು. ಯಾಕೆಂತ ಹೇಳಿದರೆ ಆನ್ಲೈನ್ ಶಿಕ್ಷಣದ ಸಾಧಕ ಬಾಧಕಗಳು ಬೇರೆ ಬೇರೆ ಇದೆ. ಕೆಲವರು ಹೇಳ್ಬೋದು ಒಳ್ಳೆಯದು, ಕೆಲವರು ಹೇಳ್ಬೋದು ಕೆಟ್ಟದು. ನಾವು ಹೆಚ್ಚಾಗಿ ಆಫ್ಲೈನ್ ಶಿಕ್ಷಣಕ್ಕೆ ಹೊಂದಿಕೊಂಡಿರುವುದರಿಂದ ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ನಾವು ವಿದ್ಯಾರ್ಥಿಗಳನ್ನು ಯಾವ ಹಂತದಲ್ಲಿದ್ದಾರೆ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ SSLCಯಲ್ಲಿದ್ದರೆ ಅವನು ಬಹುಶಃ ಇವತ್ತು 8ನೇ ತರಗತಿಯ ಗುಣಮಟ್ಟವನ್ನು ಹೊಂದಿರಬಹುದು ಅಂತ ನನ್ನ ಲೆಕ್ಕಾಚಾರ. ಯಾಕೆಂತ ಹೇಳಿದರೆ ಓದುವುದು ಅಥವಾ ಬರೆಯುವಂಥ ಅಭ್ಯಾಸವನ್ನು ಇಟ್ಟುಕೊಳ್ಳದೆ ನೆಟ್ವರ್ಕ್ ಇಲ್ಲದಂಥ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಈ ಆನ್ಲೈನ್ ಶಿಕ್ಷಣದಿಂದ ಎಷ್ಟು ಪ್ರಯೋಜನವನ್ನು ಪಡೆದಿದ್ದಾನೆ ಎಂಬುದು ಒಂದು ಕಡೆಯಾದರೆ, ಶಿಕ್ಷಣ ಎಂಬುದು ವಿದ್ಯಾರ್ಥಿಯ ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಸಾಧಿಸುವುದು ಶಿಕ್ಷಣದ ಮೂಲ ಉದ್ದೇಶ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಇಟ್ ಈಸ್ ಅನ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ. ಅಂದರೆ ಬರೀ ನಾವು
ಮಾತನ್ನು ಕೇಳೋದು ಮಾತ್ರ ಅಲ್ಲ, ದೈಹಿಕ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಆದಾಗ ಶಿಕ್ಷಣಕ್ಕೆ ನಿಜವಾದ ಅರ್ಥ ಬರುತ್ತದೆ. ಬಹುಶಃ ಇವತ್ತು ಆನ್ಲೈನ್ ಶಿಕ್ಷಣದಿಂದ ಮಾನಸಿಕವಾಗಿ ಸ್ವಲ್ಪ ಬೆಳವಣಿಗೆಯನ್ನು ಹೊಂದಿರಬಹುದು, ಆದರೆ ಭೌತಿಕವಾಗಿ, ಯಾಕಂತ ಹೇಳಿದರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಒಬ್ಬ ದೈಹಿಕವಾಗಿ ಸಮರ್ಥನಾದಾಗ ಮಾತ್ರ ಮಾನಸಿಕವಾಗಿ ಸಮರ್ಥನಾಗ್ತಾನೆ. ಅದಕ್ಕಾಗಿ ನಮ್ಮ ಈ ಆಫ್ಲೈನ್ ಶಿಕ್ಷಣದಲ್ಲಿ ಅವರಿಗೆ ದೈಹಿಕ ಶಿಕ್ಷಣ ಅಂತ ಇದೆ. ಈಗ ಪ್ರೌಢಶಾಲೆ ಮತ್ತು +2 ಪದವಿ ಪೂರ್ವ ಕಾಲೇಜಲ್ಲಿ ಕೂಡ ಅವರಿಗೆ ದೈಹಿಕ ಶಿಕ್ಷಣದ ಭಾಗ ಇದೆ. ಅದು ನಾವು 1 ಪೀರಿಯಡ್ ಅಥವಾ 2 ಪೀರಿಯಡ್ ಆದ ಕೂಡಲೇ ಅದನ್ನು ಅವರಿಗೆ ಅವಕಾಶವನ್ನು ಕಲ್ಪಿಸಿ. ಕ್ಲಾಸ್ ರೂಮಲ್ಲಿ ಇದ್ದಾಗ ಶಿಕ್ಷಕರಿದ್ದಂಥ ಸಂದರ್ಭದಲ್ಲೇ ವಿದ್ಯಾರ್ಥಿಗಳಿಗೆ ಇದು ಮಾಡುವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ನೋಡಿಕೊಂಡು ಅವರು ಇದು ಮಾಡ್ತಾ ಇರ್ತಾರೆ, ಗಮನ ಕೊಡ್ತಾ ಇರ್ತಾರೆ. ಅಲ್ಲೂ ಬಹಳ ಮಂದಿ ವಿದ್ಯಾರ್ಥಿಗಳು ಗಮನ ಕೊಡದೇ ಇಲ್ಲದು, ಡೈವರ್ಟ್ ಆಗುವಂಥದ್ದು ಇರ್ತದೆ. ಖಂಡಿತ ಇಂಥ ಸಂದರ್ಭದಲ್ಲಿ ಎಲ್ಲೋ ಅವರೆಲ್ಲೋ ಇರ್ತಾರೆ, ಇವರೆಲ್ಲೋ ಇರ್ತಾರೆ. ಹೌದು. ಅದನ್ನು ಹೇಗೆ ಅವ್ರು ತಿಳಿದುಕೊಂಡನೋ ಇಲ್ವೋ, ಅರ್ಥ ಆಯ್ತೋ ಇಲ್ವೋ, ಇದು ಬಹಳ ಖಂಡಿತ. ಈಗ ಈ ಆನ್ಲೈನ್ ಶಿಕ್ಷಣದಲ್ಲಿ ಒಂದು 40 ವಿದ್ಯಾರ್ಥಿಗಳು ಆನ್ಲೈನ್ ಶಿಕ್ಷಣ ಒಂದು ಕ್ಲಾಸಿನವರು ಪಡೀಲಿಕ್ಕೆ ನಾವು ವ್ಯವಸ್ಥೆ ಮಾಡಿದರೆ ಅದರಲ್ಲಿ ಒಂದು 20 ಮಂದಿ ಅದರಲ್ಲಿ ಅಟೆಂಡ್ ಆಗಬಹುದು. 20 ಮಂದಿಯಲ್ಲಿ ಸೀರಿಯಸ್ ಆಗಿ ಅಟೆಂಡ್ ಆದವರು ಒಂದು 10 ಮಂದಿ ಇರಬಹುದು. ಅದರಲ್ಲಿ ಒಂದು 5 ಮಂದಿ ಯಾವುದನ್ನು ಕೂಡ ಗಮನ ಕೊಡದೆ ಅವರದೇ ಲೋಕದಲ್ಲಿ ಇರಬಹುದು. ಅದನ್ನು ಹೇಳಿ ಅದು ಎಂಥದಂತ ಹೇಳಿಕೊಂಡು ಆಚೆ ಹೋದರು. ಆದ್ದರಿಂದ ಈಗ ತರಗತಿಯಲ್ಲಿ 40 ಮಕ್ಕಳಲ್ಲಿ ಒಂದು 10 ಮಕ್ಕಳು ಗಮನ ಕೊಡದೇ ಇರಬಹುದು, ಆದರೆ 30 ಮಕ್ಕಳಲ್ಲಿ ಗಮನವನ್ನು ಕೊಡುವಂಥ ಸಂದರ್ಭ ಇರ್ತದೆ. ಆದ್ದರಿಂದ ಖಂಡಿತವಾಗಿ ತರಗತಿಯ ಪಾಠ ಪ್ರವಚನವು ಇದಕ್ಕಿಂತ ಎಷ್ಟೋ ಪಾಲು ಒಳ್ಳೆಯದಂತ ನಮ್ಮ ಒಂದು ಅಭಿಪ್ರಾಯವಾಗಿದೆ. ಎಸ್ ಈ ಸಂದರ್ಭದಲ್ಲಿ ನಾನು ಆನ್ಲೈನ್ ಶಿಕ್ಷಣದ ಬಗ್ಗೆ ಹೇಳಬೇಕಾದ್ರೆ, ಒಬ್ಬ ಶಿಕ್ಷಕ ತಾನು ಕ್ಲಾಸ್ ಕೊಡಬೇಕು ಅಂತೇಳಿ ಒಂದಷ್ಟು ಪ್ರಿಪರೇಷನ್ ಮಾಡಿರ್ತಾರೆ. ಈಗ ಕ್ಲಾಸ್ ರೂಮಲ್ಲಿ ಆದರೆ ಬಹಳ ಪ್ರಾಕ್ಟಿಕಲ್ ಆಗಿ ಅವರು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಪ್ರವಚನದ ಹೇಳುವ ಶೈಲಿಯೇ ಬದಲಾಗ್ತದೆ. ಎಲ್ಲೋ ಒಂದು ಪ್ರಶ್ನೋತ್ತರಗಳು ಆಗೋದಿಲ್ಲ ಅಲ್ಲಿ. ಈ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಶಿಕ್ಷಕನಿಗೆ ಏನು ಸಮಸ್ಯೆಗಳಾಗ್ತದೆ ಅಂತ? ಖಂಡಿತ ಶಿಕ್ಷಕನಿಗೆ ಏನಂತ ಹೇಳಿದರೆ, ನಾವು ಪ್ರತಿ ಸಲ ಯಾವುದೇ ಒಂದು ಟಾಪಿಕ್ ಅನ್ನು ಪ್ರಾರಂಭಿಸುವ ಮೊದಲು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಮಾಡುವಂಥ ಒಂದು ಪ್ರಾರಂಭ ಇರುತ್ತದೆ ಯಾವುದೇ ಟಾಪಿಕ್. ಯಾಕಂತ ಹೇಳಿದರೆ ಅವರಿಗೆ ಡಿಸ್ಟ್ರಾಕ್ಷನ್ಸ್ ಇರುತ್ತದೆ. ಆ ಡಿಸ್ಟ್ರಾಕ್ಷನ್ ಅನ್ನು ನಾವು ಇದು ಮಾಡಿ ಅಲ್ಲಿ ನಾವು ಒಂದು ಮೋಟಿವೇಶನ್ ಮಾಡಿ ಕ್ಲಾಸಿಗೆ ಇಳಿದ ನಂತರ ಆ ಕ್ಲಾಸಿನಲ್ಲಿ ಒಂದು ಡಿಸಿಪ್ಲಿನ್ ಅನ್ನು ತರಲಿಕ್ಕೆ ಪ್ರಯತ್ನಿಸ್ತಾರೆ. ಯಾರು ಕೂಡ ನಾವು ಆನ್ಲೈನ್ ಪಾಠದಾಗಿ ಅಲ್ಲಿ ಟೇಪ್ ರೆಕಾರ್ಡರ್ ಆಗಿ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಶಿಸ್ತಿನ ಚೌಕಟ್ಟಿನ ಒಳಗಡೆ ಪಾಠ ಮಾಡುವುದರಿಂದ ವಿದ್ಯಾರ್ಥಿ ಅನಿವಾರ್ಯತವಾಗಿ ಅವನ ಗಮನ ಕೇಂದ್ರೀಕೃತವಾಗಿರುತ್ತದೆ. ಎಲ್ಲ ಸಂದರ್ಭದಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಎಂಥ ದಡ್ಡ ವಿದ್ಯಾರ್ಥಿಯು, ಎಂಥ ಒಬ್ಬ ಹೆಡ್ಡ ವಿದ್ಯಾರ್ಥಿಯು ಕೂಡ ಒಂದು ತರಗತಿಯಲ್ಲಿ ಒಂದು ಜೋಕ್ಸ್ ಮಾತಾಡುವಾಗ ಅವ ಸೀರಿಯಸ್ ಆಗಿ ನಗಾಡ್ತಾನೆ ಅಂದರೆ ಕ್ಲಾಸಲ್ಲಿ ಇದ್ದಾನೆ ಅಂತ ನಾವು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಈ ಆನ್ಲೈನ್ ಶಿಕ್ಷಣದಲ್ಲಿ ಅದೆಲ್ಲ ಎಷ್ಟರ ಮಟ್ಟಿಗೆ ನಮಗೆ ಪ್ರಯೋಜನ ಬೀರುತ್ತದೆ ಎಂಬುದನ್ನು ಇನ್ನೂ ನಾವು ಆಫ್ಲೈನ್ ಶಿಕ್ಷಣ ಪ್ರಾರಂಭ ಆದ ನಂತರ ನೋಡಬೇಕು. ಇಂಥ ವಿದ್ಯಾರ್ಥಿ ಮೊದಲು ಹೀಗೆ ಇದ್ದ, ಈಗ ಹೇಗೆ ಆಗಿದ್ದಾನೆ ಅಂತ ನಾವು ಅದನ್ನು ನೋಡಿಯೇ ಗೊತ್ತಾಗಬೇಕಷ್ಟೇ. ಒಬ್ಬ ವಿದ್ಯಾರ್ಥಿಯ ಮೇಲಿನ ಒಂದು ಪ್ರಭಾವ ಈ ಲಾಕ್ಡೌನ್, ಆತ ಮನೆಯಲ್ಲಿದ್ದಾನೆ, ಹೆತ್ತವರಿಗೂ ಮೊದಲು ಅದು ಟ್ಯೂಷನ್ಗೆ ಕಳಿಸೋದು ಅಥವಾ ಎಲ್ಲೋ ಆನ್ಲೈನ್ ಟ್ಯೂಷನ್ಗಳನ್ನು ಮಾಡೋದು ಇದೆಲ್ಲ ಅವರು ಮಾಡ್ತಾರೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಹತೋಟಿ ತಪ್ಪಿದ ರೀತಿಯಲ್ಲಿ ಅವ್ರು ಏನು ಹಿಂದೆಲ್ಲ ನಾವು ಕಂಟ್ರೋಲ್ ಮಾಡ್ತಿದ್ದೆವು. ಅದು ಟಿ ವಿ ನೋಡಬೇಡ, ಅದು ನೋಡಬೇಡ ಕಂಟ್ರೋಲ್ ಮಾಡ್ತಿದ್ದೆವು. ಆದರೆ ಈಗ ಅದು ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಹೊತ್ತು ಆ ವಿದ್ಯಾರ್ಥಿ ಜೊತೆ ಅಥವಾ ಆ ಮಕ್ಕಳ ಜೊತೆಗೆ ಇವರಿಗೆ ಹೆತ್ತವರಿಗೆ ಕೂಡ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದೆಲ್ಲೋ ಇವರಿಗೆ ಏನು ಬೇಡ ಅಂತಿತ್ತು ಅದನ್ನು ಇವತ್ತು ಅವರು ಅನಿವಾರ್ಯವಾಗಿ ಅವರು ಕೂಡ ಆಶ್ರಯಿಸಿಕೊಂಡಿರುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ ಅಂತ ಅಲ್ಲ. ಅದು ಏನಂತ ಹೇಳಿದರೆ, ಈಗ ಮೊಬೈಲ್ ಕ್ಲಾಸಿಗೆ ತರಬಾರದು ಎಂಬ ನಿಯಮ ಇದೆ. ಅದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಉಂಟು. ಇವನ್ ಹೈಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿದೆ, ಯಾವುದೇ ವಿದ್ಯಾರ್ಥಿ ಮೊಬೈಲ್ ತರಗತಿಯ ಒಳಗಡೆ ತರಬಾರ್ದು, ತಂದರೆ ಅದನ್ನು ಸೀಸ್ ಮಾಡಬಹುದು ಎಂಬಂತ ಒಂದು ಆರ್ಡರ್ ಕೂಡ ಹೈಕೋರ್ಟ್ ಇದೆ. ಇದನ್ನು ನಾವು ನಿಯತ್ತಾಗಿ ಇಟ್ಟುಕೊಂಡು ವಿದ್ಯಾರ್ಥಿಗಳು ಯಾರಾದರೂ ತರಗತಿಯ ಒಳಗಡೆ ಮೊಬೈಲ್ ತಂದರೆ ಅದನ್ನು ನಾವು ಸೀಸ್ ಮಾಡಿ ಅವರಿಗೆ ಅದನ್ನು ಒಪ್ಪಿಸದೆ ಮತ್ತೆ ಪೇರೆಂಟನ್ನು ಕರೆದು ಫೈನ್ ಕಟ್ಟಿ ಅವರಿಗೆ ಕೊಡ್ತಾ ಇರುವಂಥ ಸಂದರ್ಭವನ್ನು ನಾವು ಬಹಳಷ್ಟು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವೇ ಈಗ ಮೊಬೈಲನ್ನು ನೀವು ಯೂಸ್ ಮಾಡಬೇಕು, ಮೊಬೈಲಲ್ಲಿ ಕಳಿಸ್ತಾ ಇದ್ದೇವೆ ಎಂಬಂಥ ಒಂದು ಅನಿವಾರ್ಯತೆ ಸಿಕ್ಕಿ ಹಾಕಿಕೊಂಡಿದೆ. ಆದರೆ ಇದು ಏನಂತ ಹೇಳಿದರೆ, 2 ರೀತಿಯ ಅವಕಾಶಗಳು. ಮೊಬೈಲು ಬೇಕು, ಆದರೆ ಮೊಬೈಲನ್ನು ಯಾವ ರೀತಿ ಉಪಯೋಗಿಸಿದರೆ ಎಂಬುದರ ಮೇಲೆ ಇರುತ್ತದೆ. ಕೆಲವು ಸಲ ಮೊಬೈಲ್, ಈಗ ಸ್ಮಾರ್ಟ್ ಮೊಬೈಲ್ ಇದೆ, ಅದರಲ್ಲಿ ಇನ್ನಷ್ಟು ಸುಧಾರಣೆಗಳಾಗಿ ವಿದ್ಯಾರ್ಥಿಗಳಿಗೆ ಅವರ ಪಾಠ ಪ್ರವಚನವನ್ನು ಕೇಳಲಿಕ್ಕೆ ಮಾತ್ರ ಸಿಗುವಂಥ ಒಂದು ವ್ಯವಸ್ಥೆಗಳು ನಮ್ಮ ಡಿಜಿಟಲ್ ವ್ಯವಸ್ಥೆಯಲ್ಲಿ ಆದರೆ
ಬಹುಶಃ ಈ ಆನ್ಲೈನಲ್ಲಿ ಅದು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ಬೋದು ಅಂತ ತಿಳಿದುಕೊಂಡಿದ್ದೇನೆ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮಂಥ ದೇಶದಲ್ಲಿ ಪವರ್ ಸಪ್ಲೈಯ ಬಗ್ಗೆ ಹೇಳಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟು ಪವರ್ ಸಪ್ಲೈ ಇದೆ, ಆ ಲೊಕೇಶನ್ ಹೇಗೆ ಸಿಗ್ತದೆ, ಎಷ್ಟು ಎಸೆಸಬಲ್ ಆಗ್ತಾ ಇದೆ ಇವತ್ತು ಇಂಟರ್ನೆಟ್ ಎಂಬುದನ್ನು ನಾವು ಸಮರ್ಪಕವಾಗಿ ತಿಳಿದುಕೊಳ್ಳದೆ ಈ ಆನ್ಲೈನ್ ಮಾಡಿದರೆ ಅದು ಎಲ್ಲ ಮಕ್ಕಳಿಗೆ ಮುಟ್ತದೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಕೂಡ ಒಂದು ಸಮಸ್ಯೆ ಆಗಿದೆ. ಬೌದ್ಧಿಕವಾದಂಥ ಬೆಳವಣಿಗೆ ಅಂತಂದರೆ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿ ಜೊತೆಗೆ ಸೇರಿಕೊಳ್ಳೋದು, ಒಂದು ಗುಂಪಿನಲ್ಲಿ ಸೇರಿಕೊಳ್ಳೋದು, ಖಂಡಿತ ಇದು ಇಲ್ಲ. ಆಟಗಳಿಲ್ಲ, ಕ್ರೀಡೆಗಳಿಲ್ಲ, ಯಾವುದೂ ಇಲ್ಲ. ಅಲ್ಲ, ವಿದ್ಯಾರ್ಥಿಗಳಿಗೆ ಅವರ ಫ್ರೆಂಡ್ಸ್, ಅವರ ಸರ್ಕಲ್, ಅದರ ಜೊತೆಗೆ ಅವರು ಇದ್ದುಕೊಂಡು ಫ್ರೀ ಪೀರಿಯಡಲ್ಲಿ ಅಥವಾ ಫ್ರೀ ಅವರ್ಸಲ್ಲಿ ಅವರು ಕೆಲವು ಈ ಸೈನ್ಸಿನ ವಿದ್ಯಾರ್ಥಿಗಳನ್ನ ನಾನು ಗಮನವಿಟ್ಟು ನೋಡ್ತಾ ಇದ್ದೇನೆ, ಸಬ್ಜೆಕ್ಟ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅವರು ಇಂಥ ಕ್ವಶನ್ಸ್ ಬಂದರೆ ಯಾವ ರೀತಿ ಆನ್ಸರ್ ಬರೆಯೋದು, ಕೆಲವು ವಿದ್ಯಾರ್ಥಿಗಳು ಅವರ ಫ್ರೀ ಅವರ್ಸ್ ಅಲ್ಲಿ, ಅಥವಾ ಒಂದು ದಿನ ಬರಲಿಲ್ಲ ಅಂತ ಹೇಳಿದರೆ ಇನ್ನೊಬ್ಬರ ನೋಟ್ಸ್ ಅನ್ನು ನೋಡಿ ಬರೆಯುವಂಥದ್ದು. ಅಂತೂ ಟೀಚರ್ಸ್ ಇಂದ ಎಷ್ಟು ಕಲಿತಾರ, ಫ್ರೆಂಡ್ಸ್ನಿಂದ ಕೂಡ ಅಷ್ಟೇ ಅವರು ಕಲಿಯುವಂತಹ ಸಂದರ್ಭ ಆಫ್ಲೈನ್ ಶಿಕ್ಷಣದಲ್ಲಿ ಅವರಿಗೆ ವ್ಯವಸ್ಥೆ ಇರುತ್ತದೆ. ಒಟ್ಟಿಗೆ ಸೇರುವಂಥದ್ದು, ಸ್ಪೋರ್ಟ್ಸ್ಗೆ ಹೋಗುವಂಥದ್ದು, ಅವರ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಲಿಕ್ಕೆ ಬಹಳಷ್ಟು ಅವಕಾಶಗಳು ಅವರಿಗೆ ಇದರಲ್ಲಿ ಸಿಗ್ತಾ ಇದೆ. ಯಾವುದರಲ್ಲಿ? ನಮ್ಮ ಆಫ್ಲೈನ್ ಶಿಕ್ಷಣದಲ್ಲಿ. ಅದು ಇಲ್ಲಿ ಸಿಗುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ. ಈ ಜೊತೆಯಲ್ಲಿ ಈಗ ಪ್ರಸ್ತುತ ನಾವು ಇದನ್ನು ನೋಡುವುದಾಗಿದ್ದರೆ, ಇದೆಲ್ಲ ಆಯಿತು, 1ನೇ ಅಲೆಯಲ್ಲಿ ಆಯಿತು, ಅದು ಮತ್ತೆ ಏನು ರಿಲೀಸ್ ಆಗ್ಬೋದು, ವಿದ್ಯಾರ್ಥಿಗಳು ಬಂದರು ಸರ್ ಕಳೆದ ವರ್ಷ. ಆಗ ಪರಿಸ್ಥಿತಿಗಳು ಹೇಗಿತ್ತು? ಒಂದು ಸ್ವಲ್ಪ ಮಕ್ಕಳೆಲ್ಲ ಸ್ವಲ್ಪ ಬಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು, ಬಹಳ ಕಷ್ಟ ಅವ್ರನ್ನ. ಹೇಗಿತ್ತು ಪರಿಸ್ಥಿತಿ ಕಳೆದ ಬಾರಿ? ನಮ್ಮ ಕಾಲೇಜನ್ನು ಗಮನಿಸುವುದಾದ್ರೆ, ನಾವು ಪ್ರಥಮ PUC ಮತ್ತು ದ್ವಿತೀಯ PUC ಅನ್ನು ಪ್ರಾರಂಭಿಸಿದ್ದೇವೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾಗಿ 2 ತಿಂಗಳ ಕಾಲಾವಕಾಶದಲ್ಲಿ ನಮಗೆ ಪ್ರತಿ ದಿನ ನಮಗೆ ಅಟೆಂಡೆನ್ಸ್ ಅನ್ನು ಕಳಿಸ್ಲಿಕ್ಕಿತ್ತು ಇಲಾಖೆಗೆ. ಸುಮಾರು ಹೆಚ್ಚು ಕಡಿಮೆ 20% ಮಕ್ಕಳು ಆಬ್ಸೆಂಟ್ ಆಗ್ತಾ ಇದ್ರು. ಈ ಕಾಲೇಜ್ ಸ್ಟಾರ್ಟ್ ಆದ್ರೂ ಕೂಡ ಈ ಆಫ್ಲೈನ್ ಕ್ಲಾಸಿಗೆ ರಿಸ್ಟ್ರಿಕ್ಟ್ ಮಾಡುವಾಗ ಇಲ್ಲ, ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗೆ ಅಟೆಂಡೆನ್ಸ್ ಕಂಪಲ್ಸರಿ ಇರಲಿಲ್ಲ ಕಳೆದ ವರ್ಷ. ಅವನು ಬೇಕಿದ್ರೆ ಹೋಗ್ಬೋದು, ಇಲ್ಲದೆ ಇರಬಹುದು. ಇದು ಒಳ್ಳೆಯ, ಕೆಲವು ತಪ್ಪಿಸುವಂತ ವಿದ್ಯಾರ್ಥಿಗಳು ಒಳ್ಳೆಯ ಅವಕಾಶ ಆಯಿತು. ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಬಹುಶಃ ಅವನೇನಾದರೂ ಕೆಲಸ ಮಾಡಿಕೊಂಡು ಅವನು ಯಾವುದಾದ್ರೂ ಒಂದು ಜಾಬ್ಗೆ ಸೇರಿಕೊಂಡು ಅದನ್ನು ಸಂಪಾದನೆ ಮಾಡಿಕೊಂಡು ಇರ್ತಾನೆ. ಈ ಆನ್ಲೈನ್ ಕ್ಲಾಸಿಂದ ಅವನು ಅದು ಬೇಡ, ನನಗೆ ಇದೇ ಆಗ್ಬೋದು ಎಂಬ ಒಂದು ಇದರಿಂದ ಅದರಲ್ಲಿ ಇರ್ಲಿಕ್ಕೂ ಸಾಕು. ಬಹಳ ಮುಖ್ಯವಾಗಿ SSLC ಮತ್ತು PUC ಅಲ್ಲಿ ಡಿಸ್ಕಂಟಿನ್ಯೂ ಆಗುವಂತ ಮಕ್ಕಳು ಇರ್ತಾರೆ. ಅವರೆಲ್ಲರೂ ಕೂಡ ಒಂದು ಸಲ ಕಾಲೇಜಿಗೆ ಸೇರ್ತಾರೆ, ಮತ್ತೆ ಯಾವುದಾದ್ರೂ ಒಂದು ಉದ್ಯೋಗ ಸಿಕ್ಕಿದಾಗ ಅಲ್ಲಿಗೆ ಹೋಗ್ತಾರೆ. ಈ ರೀತಿಯಿಂದಾಗಿ ಮಕ್ಕಳು, ನೀವು ಹೇಳಿದ ಹಾಗೆ ಮಕ್ಕಳು ಕೂಡ ತನ್ನ ಕಲಿಯುವಿಕೆಯಲ್ಲಿ ಬಹಳ ಮುಖ್ಯವಾಗಿ ಇವತ್ತೇನಂತ ಹೇಳಿದರೆ, ಬೇಗ ಏಳುವಂಥ ಒಂದು ಹವ್ಯಾಸವನ್ನು ಇಟ್ಟುಕೊಂಡ್ರೆ ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾದ ಮಕ್ಕಳು ಬೆಳಿಗ್ಗೆ ಬೇಗ ಏಳುವಂಥದ್ದು. ಈಗ ಈ ಆನ್ಲೈನ್ ಶಿಕ್ಷಣದಿಂದಾಗಿ ಮಕ್ಕಳು ಬೆಳಿಗ್ಗೆ ಏಳುವಂತ ಹವ್ಯಾಸವನ್ನೇ ಬಿಟ್ಟಿದ್ದಾರೆ. 8 ಗಂಟೆಯಿಂದ 9 ಗಂಟೆಗೆ ಏಳುವಂತ ಹವ್ಯಾಸ ಪ್ರಾರಂಭ ಆಗಿದೆ. ಇದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ನಾನು ತಿಳಿದುಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬೆಳಿಗ್ಗೆ ಬಹಳ ಬೇಗ ಎದ್ದು ಯಾರು ಓದ್ತಾನ, ಅರ್ಲಿ ರೈಸರ್ಸ್ ಆರ್ ವಾಯ್ಸ್ ಅಂಡ್ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ, ಅವರು ವೆಲ್ದಿ ಅಂತ ಹೇಳ್ತಾರೆ, ಹೆಲ್ದಿ ಅಂತ ಹೇಳ್ತಾರೆ. ಅವರಿಗೆ ಸಂಪತ್ತು ಬರುತ್ತದೆ, ಮಾನಸಿಕವಾದ ಆರೋಗ್ಯ ಬರುತ್ತದೆ. ಅದೆಲ್ಲವೂ ಕೂಡ ಯಾರು ಬೇಗ ಹೇಳ್ತಾನೆ ಅವನಿಗೆ ಮಾತ್ರ ಸಾಧ್ಯವಿದೆ. ಅದು ಖಂಡಿತವಾಗಿ ನಮ್ಮ ಈ ಶೈಕ್ಷಣಿಕ ವ್ಯವಸ್ಥೆಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳಿದುಕೊಂಡಿದ್ದೆ. ಜೊತೆಗೆ ಪರೀಕ್ಷೆಗಳು ಕೂಡ ಬಹಳ ಸರಳೀಕರಿಸಿರುವಂತ ಪರೀಕ್ಷೆಗಳು ಸರಳೀಕರಿಸಿದಂತ ವ್ಯವಸ್ಥೆ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ, ಎಲ್ಲ ಮಗು ಕೂಡ ಶಾಲೆಗೆ ಬರಬೇಕು ಮತ್ತು ಎಲ್ಲ ಮಗು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರ್ದು ಎಂಬ ದೃಷ್ಟಿಯಿಂದ ಆ ವ್ಯವಸ್ಥೆ ಇರಬಹುದು. ಮತ್ತೆ ಅಂಕಗಳ ಒಂದು ಮಿತಿ ಮೀರಿದಂತ ಬೇಟೆ ಕೂಡ ಇವತ್ತು ಪ್ರಾರಂಭವಾಗಿದೆ. ನಾನು ಅದು ಕೂಡ ಇನ್ನೊಂದು ಭಾಗದಿಂದ ನೋಡುವಾಗ ಈ ಅಂಕಗಳ ಬೆನ್ನಟ್ಟಿ ಹೋಗುವಂತ ವ್ಯವಸ್ಥೆಯಲ್ಲಿ ಕೂಡ ನಾವಿದ್ದೇವೆ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ ಹಾಗೆ ಖಂಡಿತ. ಯಾಕಂತ ಹೇಳಿದರೆ, ಈಗ 95%, 95 and above ಇದ್ದವರು ಮಾತ್ರ ಹುಷಾರಿನ ಮಕ್ಕಳು, ಉಳಿದವರು ದಡ್ಡರು ಎಂಬಂತ ಒಂದು ಭ್ರಮೆ ಇತ್ತು. ನಾವು SSLC ಪಾಸ್ ಆದ ತಕ್ಷಣ PUCಗೆ ಬರುವಾಗ ಸೈನ್ಸ್ಗೆ ಸೇರುವಂತ ಮಕ್ಕಳು ತುಂಬಾ ಬ್ರಿಲಿಯಂಟ್ ಮಕ್ಕಳು, ಆರ್ಟ್ಸ್ಗೆ ಬರುವವರು ದಡ್ಡರು ಎಂಬಂತ ಒಂದು ಭ್ರಮೆ ಇತ್ತು. ಅದು ಈಗ ನೋಡುವಾಗ ಎಲ್ಲರೂ ಒಂದೇ ರೀತಿಯ ವ್ಯವಸ್ಥೆಗಳಿಗೆ ಬಂದಾಗೆ ಆಯ್ತು. ನಾನು ಹೇಳುವುದಾದ್ರೆ, ಸೈನ್ಸಿಗೆ ಸೇರುವವರು ಕೂಡ ಹುಷಾರಾಗಬಹುದು, ಆರ್ಟ್ಸ್ಗೆ ಸೇರುವವರು ಕೂಡ ಒಳ್ಳೆ ಅವಕಾಶಗಳನ್ನು ಉಪಯೋಗಿಸಿಕೊಂಡ್ರೆ ಅವರು ಕೂಡ ಇದೆಲ್ಲೋ ಒಂದು ಪಾಠವನ್ನು ಹೇಳಿದ ಹಾಗೆ ಇದೆಯೋ? ಖಂಡಿತವಾಗಿ. ಅಂದ್ರೆ ಬಹಳ 99% ತೆಗೆದುಕೊಳ್ಳುವವನೇ ಬಹಳ ಅತ್ಯುತ್ತಮವಾದಂಥ ವಿದ್ಯಾರ್ಥಿ ಅಂತ ಅನ್ನುವಂಥದ್ದು ಏನಿತ್ತು, ಬಹುಶಃ ಅದು ಈಗ ಎಲ್ಲರನ್ನು ಕೂಡ ಒಂದೇ ಚೌಕಟ್ಟಲ್ಲಿ ತಂದಿತ್ತು. ಆದರೆ ಅದರ ಇನ್ನೊಂದು ಮುಖ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ಪೈಪೋಟಿ ಕಡಿಮೆ ಆಯಿತು. ಮೊದಲಿನ ಇದರಲ್ಲಿ ತೀವ್ರವಾದ ಪೈಪೋಟಿ ಇತ್ತು, ಒಳ್ಳೆಯ
ಆರೋಗ್ಯಕರ ಪೈಪೋಟಿಯು ಶೈಕ್ಷಣಿಕ ವಾತಾವರಣಕ್ಕೆ ಒಳ್ಳೆದಂತ ನಾನು ಬಯಸ್ತೇನೆ. ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದವನೇ ಉನ್ನತ ಉದ್ಯೋಗಕ್ಕೆ ಹೋಗಬೇಕು, ಉನ್ನತ ಕಾಲೇಜಿಗೆ ಹೋಗಬೇಕು ಎಂಬಂತ ಒಂದು ಆಕಾಂಕ್ಷೆಗಳು ಇರುತ್ತದೆ, ಪ್ರತಿ ಪೇರೆಂಟ್ಸಿಗೆ ಕೂಡ ಇರುತ್ತದೆ. ಅಲ್ಲಿ ಇದು ಈಗ ಬದಲಾವಣೆ ಆಗಲಿಕ್ಕೆ ಕಾರಣವಾಯಿತು. ಮತ್ತು ಆ ಸ್ಪರ್ಧೆ ಸ್ವಲ್ಪ ಕಡಿಮೆ ಆಯಿತು. ಇಲ್ಲದಿದ್ದರೆ ಮಕ್ಕಳೊಳಗೆ ಸ್ಪರ್ಧೆ ಬರ್ತಾ ಇತ್ತು. ನೀವು ಇವತ್ತು CET ರ್ಯಾಂಕ್ ಅನ್ನು ಅಥವಾ ನೀಟ್ ರ್ಯಾಂಕ್ ಅನ್ನು ಗಮನಿಸುವುದಾದರೆ ಒಂದೇ ಮಾರ್ಕಿನಲ್ಲಿ ಎಷ್ಟೋ ಸಾವಿರ ಜನ ಒಂದೇ ಮಾರ್ಕಿನಲ್ಲಿ ಇರುವವರು ಇರ್ತಾರೆ. ಅಷ್ಟು ಕಾಂಪಿಟೇಷನ್ ಇರ್ತದೆ, ಅಂತ ಕಾಂಪಿಟೇಷನ್ ಇರ್ತದೆ. ಹಾಗಿದ್ರೆ ಈಗ ನೀಟ್ ಪರೀಕ್ಷೆಗಳು ಎಲ್ಲ ಅದು ಅದೇ ಮಾನದಂಡಲ್ಲಿದೆ, ಆ ಎಕ್ಸಾಮ್ಗಳು ಅದು ಅದೇ ಆದ್ರೆ ಈಗ ವಿದ್ಯಾರ್ಥಿಗಳು ಅವರ ಸ್ಟಡಿಗಳು ಏನೂ ಇಲ್ಲ, ಇಲ್ಲ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ಪೈಪೋಟಿ ಬಹಳ ತುಂಬಾ ತೊಂದರೆ ಆಗುತ್ತೆ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಕೆಲವು ಸಂಸ್ಥೆಗಳು ನೀಟಿಗೆ ಕೋಚಿಂಗ್ ಕ್ಲಾಸನ್ನು ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಈಗ ಕೆಲವು ಸಂಸ್ಥೆಗಳು ವಿಜ್ಞಾನ ವಿಭಾಗವನ್ನು ಹೊಂದಿರುವಂತಹ ಹೆಚ್ಚಿನ ಸಂಸ್ಥೆಗಳು ಆನ್ಲೈನಲ್ಲಿ ಮಾಡಿದ್ದಾರೆ. ಆದರೂ ಕೂಡ ಸೈನ್ಸಿನ ವಿದ್ಯಾರ್ಥಿಗಳಿಗೆ ಲ್ಯಾಬ್ ಅಂತ ಇದೆ. ಲ್ಯಾಬ್ ಅಂತ ಹೇಳಿದರೆ ಅವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಥವಾ ಬಯಾಲಜಿ ಇಂಥ ಸಬ್ಜೆಕ್ಟ್ಸ್ಗೆ ಲ್ಯಾಬನ್ನು ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದರೆ ಬರೀ ಥಿಯರಿ ಪೇಪರ್ಸ್ ಅಲ್ಲ, ಅವರು ಸ್ವಲ್ಪ ಪ್ರಾಕ್ಟಿಕಲ್ ವರ್ಕ್ಗಳಲ್ಲಿ ಕೂಡ ಅಷ್ಟೇ ಬರಬೇಕು ಅವರ ಮಾನದಂಡವನ್ನು. ಅದನ್ನು ಗುರುತಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಕಳೆದ ಶೈಕ್ಷಣಿಕ ವರ್ಷದಲ್ಲಿ. ಈ ಶೈಕ್ಷಣಿಕ ವರ್ಷದಲ್ಲಿ ಕೂಡ ನಾವು ಇಷ್ಟರವರೆಗೆ ಈಗ ಲ್ಯಾಬ್ ವರ್ಕನ್ನು ಬಹಳ ಮುಖ್ಯವಾಗಿ ನಾವು ಫಸ್ಟ್ PUC ಮತ್ತು ಸೆಕೆಂಡ್ PUC ವರೆಗೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲ, ಅದು ಕೂಡ ಬೇಕಾಗ್ತದೆ, ಲ್ಯಾಬ್ ವರ್ಕ್ ಕೂಡ ಅವರಿಗೆ ಬೇಕಾಗ್ತದೆ, ಮತ್ತು ಈ ಥಿಯರಿ ಕ್ಲಾಸಸ್ ಕೂಡ ಬೇಕಾಗ್ತದೆ. ಇಲ್ಲಿ ಹಾಗಾದ್ರೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಯಾವುದು ಲ್ಯಾಬ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಪರೇಟ್ ಆದ ಅಂಕಗಳಿವೆ ಅಲ್ಲ? ಹೌದು. ಅಲ್ಲಿ ಅದನ್ನು ಈಗ ಹೇಗೆ ಪರಿಗಣಿಸ್ತಾರೆ? ಅಲ್ಲಿ ಏನಂತ ಹೇಳಿದರೆ, ಈಗ ಫಸ್ಟ್ ಇಯರ್ನವರಿಗೆ ನಾವು ಕಳೆದ 2 ತಿಂಗಳಲ್ಲಿ ಏನು ಮಾಡಿದ್ದೇವೋ ಅದರ ಮೇಲೆ ಅಂಕಗಳನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಫಸ್ಟ್ ಇಯರಿಂದ ಪಾಸ್ ಆಗಿ ಸೆಕೆಂಡ್ ಇಯರ್ನ ಬರುವವರು ಎಲ್ಲರೂ ಪಾಸ್ ಆಗಿದ್ದಾರೆ. ಫಸ್ಟ್ ಇಯರ್ನ ವಿದ್ಯಾರ್ಥಿಗಳು ಎಲ್ಲರೂ ಪಾಸ್ ಆಗಿದ್ದಾರೆ. ಸೆಕೆಂಡ್ ಇಯರ್ನ ವಿದ್ಯಾರ್ಥಿಗಳು ಪಾಸ್ ಆಗಿ ಹೋಗುವವರಿಗೆ SSLC ಮತ್ತು ಫಸ್ಟ್ PUC ಅಂಕಗಳನ್ನು ಎವರೇಜ್ ತೆಗೆದು ಅವರನ್ನು ಉತ್ತೀರ್ಣಗೊಳಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಫಸ್ಟ್ PUCಯಲ್ಲಿ ಎಷ್ಟು ಪ್ರಾಕ್ಟಿಕಲ್ ಅಂಕವನ್ನು ಪಡೆದಿದ್ದಾಳ ಅದನ್ನು ಗಮನಿಸಿಕೊಂಡು ಅವರಿಗೆ ಅಂಕಗಳನ್ನು ಕೊಟ್ಟು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಿಕ್ಕೆ ಈಗ ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿ ಪ್ರಾಕ್ಟಿಕಲ್ ಇಲ್ಲದೆ ಅದನ್ನು ಪರಿಗಣಿಸಬೇಕಂತ ಅನಿವಾರ್ಯತೆ ಬಂದಿರುವುದು ಅಲ್ಲ. ಪ್ರಾಕ್ಟಿಕಲ್ ಅವರಿಗೆ ಫಸ್ಟ್ ಇಯರ್ ಅಲ್ಲಿ ಮಾಡಿರ್ತಾರೆ. ಫಸ್ಟ್ PUCಯಲ್ಲಿ ಪ್ರಾಕ್ಟಿಕಲ್ ಕಳೆದ ವರ್ಷ ಮಾಡಿದಂತ ಅಂಕಗಳನ್ನು ಪರಿಗಣಿಸಿಕೊಂಡು ಸೆಕೆಂಡ್ ಇಯರ್ ನಲ್ಲಿ ಆ ಪಾಸ್ ಮಾರ್ಕ್ ಅನ್ನು ಅವರಿಗೆ ಕೊಡ್ತಾರೆ. ಹಾಗಂತ ಆ ನಾಲೆಜ್ಗಳ ಕೊರತೆ ಇರ್ತದೆ, ಖಂಡಿತ ಇರ್ತದೆ. ಈಗ ಪ್ರಾಕ್ಟಿಕಲ್ ಅಂತ ಹೇಳಿದರೆ, ಈಗ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಲ್ಯಾಬ್ ಅಲ್ಲಿ ಕೆಲವರಿಗೆ ಅವರಿಗೆ ಸುಮಾರು 20-30ರಿಂದ 30ರವರೆಗೆ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಇದೆ, ಅವರಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಇದೆ. ಮತ್ತು ಪ್ರಾಕ್ಟಿಕಲ್ ಕ್ಲಾಸ್ ಅವರಿಗೆ ಪ್ರತಿದಿನ ಮಧ್ಯಾಹ್ನ ಅಂತ ಪ್ರಾಕ್ಟಿಕಲ್ ಕ್ಲಾಸಸ್ ಇರ್ತದೆ. ಸಾಮಾನ್ಯ ಬೇರೆ ಬೇರೆ ಬ್ಯಾಚ್ ವೈಸ್ ಮಾಡ್ತಾರೆ. ಆ ನಾಲೆಜ್ ಅಂತೂ ಈ ಬ್ಯಾಚಿನ ಮಕ್ಕಳಿಗೆ ತುಂಬಾ ಕಡಿಮೆ ಆಗಿದೆ. ಅದು ಇಲ್ಲಿ ಅಂತಲ್ಲ, ಈ ಪ್ರತಿ ಪ್ರೊಫೆಷನಲ್ ಕಾಲೇಜಲ್ಲಿ ಕೂಡ ಈ ಬ್ಯಾಚಿನಲ್ಲಿ ಸಿಕ್ಕಿದಂತ ವಿದ್ಯಾರ್ಥಿಗಳು ಮೊನ್ನೆಬ್ಬರು ಹೇಳ್ತಾ ಇದ್ರು, ಈ 2 ಬ್ಯಾಚಿನ ವಿದ್ಯಾರ್ಥಿಗಳು ಇನ್ನು ಮುಂದೆ ಬರುವಾಗ ಯಾವ ರೀತಿ ಬದಲಾವಣೆ ಕೋವಿಡ್ ಬ್ಯಾಚ್ ಅಂತ ಅವರು ಯಾವ ರೀತಿ ಬದಲಾವಣೆ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಹೇಳಿದ್ರೆ ಅವರ ಫೌಂಡೇಶನ್ ಕೋರ್ಸು ಈಗ ಸಣ್ಣ ನರ್ಸರಿ ಕ್ಲಾಸ್ ಅವರಿಗೆ ಕೂಡ ಆಗ್ಲಿಲ್ಲ. ಅವರಿಗೂ ಕೂಡ ಈ ಆಲ್ಫಾಬೆಟ್ ಇಲ್ಲದೆ ಅವರು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಾಗ ಮಕ್ಕಳು ಏನು ಬದಲಾವಣೆಯನ್ನು ಹೊಂದ್ತಾರೆ ಎಂಬಂತ ಎಲ್ಲೋ ಒಂದು ಬರ್ತದೆ. ಇಡೀ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಕಟ್ಟಿ ಸ್ಟ್ರಾಂಗ್ ಮಾಡ್ತಾ ಹೋದೆವು. ಎಲ್ಲವೂ ಕೂಡ ಟೆಕ್ಸ್ಟ್ಗಳನ್ನಾಗ್ಲಿ ಅಥವಾ ಎಕ್ಸಾಮಿನೇಷನ್ಗಳನ್ನಾಗ್ಲಿ ಎಲ್ಲವನ್ನು ಕೂಡ ಟೈಟ್ ಮಾಡ್ತಾ ಹೋದೆವು. ಸೊ ಅದೆಲ್ಲ ಟೈಟ್ ಮಾಡಿ ಒಂದು ಇದಕ್ಕೆ ಬರಬೇಕಾದ್ರೆ ಈಗ ಮತ್ತೆ ತುಂಬಾ ಲೂಸ್ ಮಾಡ್ಬೇಕಂತ ಅನಿವಾರ್ಯತೆ ಬಂದಿದೆ. ಆದ್ರೆ ತುಂಬಾ ಹಿಂದಕ್ಕೆ ಹೋಗಿದ್ದೇವೆ ಅಂತನಾ ಅಥವಾ ಅಲ್ಲ? ಅದೇನಂತ ಹೇಳಿದ್ರೆ, ನಾವು ಅನಿವಾರ್ಯತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ, ಜೀವ ಮತ್ತು ಜೀವನದ ಅನಿವಾರ್ಯತೆಯಲ್ಲಿ. ಈಗ ಆರ್ಥಿಕ ಪರಿಸ್ಥಿತಿಯನ್ನು ಹೇಳಿದರೆ, ನಾವು ಕೆಲವರು ಹೇಳ್ತಾರೆ ನಾವು 5 ವರ್ಷ ಅಥವಾ 10 ವರ್ಷ ಹಿಂದೆ ಹೋಗಿದ್ದೇವೆ ಅಂತ. ಅದೇ ರೀತಿಯಲ್ಲಿ ಎಲ್ಲಾ ರಂಗಗಳಲ್ಲಿ ಕೂಡ ಹಿಂದೆ ಬರುವಂತ ಸಂದರ್ಭಗಳು ಇದೆ. ನಾವು ಕೆಲವು ಸಲ ಹೇಳಲಿಕ್ಕೆ ಆಗುವುದಿಲ್ಲ, ನಾವು ಅದನ್ನು ಬಂದು ಇನ್ನೂ ಟ್ರ್ಯಾಕಿಗೆ ಬರಲಿಕ್ಕೆ ಚಾನ್ಸಸ್ ಉಂಟು. ಅಥವಾ ನಾವು ಈ ಶೈಕ್ಷಣಿಕ ವರ್ಷ ಪ್ರಾರಂಭಿಸಿದ ನಂತರ ಒಂದು ವೇಳೆ ದೇವರ ದಯದಲ್ಲಿ ಕೋವಿಡ್ ಬಾರದೇ ಇದ್ದಲ್ಲಿ ನಮಗೆ ತರಗತಿಗಳು ಎಕ್ಸ್ಟ್ರಾ ತರಗತಿಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಲಿಕ್ಕೆ ಸಾಧ್ಯತೆಗಳು ಇದೆ. ಆದರೆ ಎಲ್ಲಾ ಇದರಲ್ಲಿ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲೋ ವಿದ್ಯಾರ್ಥಿ ಮೇಲೆ ತುಂಬಾ ಒತ್ತಡ ಒತ್ತಡ ನೀವು ಹೇಳಿದ್ದು ಸರಿ, ಒತ್ತಡ. ಯಾಕಂತ ಹೇಳಿದರೆ ಹಿಂದಿನ ಇದರಲ್ಲಿ ನಾವು ಒಂದು ಶೈಕ್ಷಣಿಕ ವೇಳಾಪಟ್ಟಿ ಅಂತ ಹೇಳಿದರೆ ಮೇ ಜೂನ್
ಏಪ್ರಿಲಲ್ಲಿ ಅಡ್ಮಿಷನ್ ಆಗ್ತದೆ, ಜೂನಲ್ಲಿ ಸಾಧಾರಣ ಪ್ರಾರಂಭ ಆಗ್ತದೆ, ಅದು ಮಾರ್ಚ್ವರೆಗೆ ಬೇಕಾದಂಥ ಒಂದು ಕ್ಯಾಲೆಂಡರನ್ನು ನಾವು ಮಾಡಿಕೊಂಡಿರುತ್ತೇವೆ. ಅದರಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗಲಿಕ್ಕೆ ಸಾಧ್ಯವಿತ್ತು. ಈಗ ಸ್ವಲ್ಪ ಒತ್ತಡದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡು ಎಲ್ಲವನ್ನು ಒಂದೇ ಸಲ ಮುಗಿಸುವಂಥ ಕೆಲಸ. ಈಗ ಉದಾಹರಣೆಗೆ ಈ ವರ್ಷ ಸೆಕೆಂಡ್ ಇಯರ್ PUC ಮಕ್ಕಳಿಗೆ, ಸೈನ್ಸಿನ ಮಕ್ಕಳಿಗೆ, ನೆಕ್ಸ್ಟ್ ಇಯರ್ CETಗೆ ಅಟೆಂಡ್ ಆಗುವವರಿಗೆ ಫಸ್ಟ್ ಇಯರ್ದು ಕೂಡ ಸರಿ ಅವರಿಗೆ ಕ್ಲಾಸಸ್ ಸರಿ ಆಗಲಿಲ್ಲ, ಸೆಕೆಂಡ್ ಇಯರ್ದು ಲೇಟ್ ಆಯಿತು. ಆವಾಗ ಅವರು ಸ್ವಲ್ಪ ಒತ್ತಡದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಸಂದರ್ಭಗಳು ಇದೆ. ಓಕೆ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಬರ್ತೀವಿ. ಮತ್ತೊಮ್ಮೆ ನಿಮ್ಮೊಂದಿಗೆ ಪದವಿ ಪೂರ್ವ ಮುಖ್ಯೋಪಾಧ್ಯಾಯರ ಸಂಘ ಹಾಗೂ ಪದವಿ ಪೂರ್ವ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಪದವಿ ಪೂರ್ವ ಪ್ರಾಂಶುಪಾಲರ ಸಂಘದ ಉಪಾಧ್ಯಕ್ಷರು KN ಗಂಗಾಧರ ಆಳ್ವ ಅವರಿದ್ದಾರೆ. ಜೊತೆಗೆ ತಾವು ತುಂಬೆ ಪದವಿ ಪೂರ್ವ ಕಾಲೇಜಲ್ಲೂ ಕೂಡ ಪ್ರಾಂಶುಪಾಲರಾಗಿದ್ದಾರೆ. ತಮಗೆ ಇಲ್ಲಿ ವಿಶಸ್ ಕೊಟ್ಟಿದ್ದಾರೆ ತಮ್ಮ ಸ್ಕೂಲ್ನಿಂದ. ತಮಗೆ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ, ಅಭಿನಂದನೆಗಳು ಕೂಡ ಸಲ್ಲಿಸಿದ್ದಾರೆ. ಎಸ್, ಜೊತೆಗೆ ಇಲ್ಲಿ ನಾವು ಮಾತಾಡ್ತಾ ಇದ್ದೆವು ಇಡೀ ಒಟ್ಟು ಶಿಕ್ಷಣ ವ್ಯವಸ್ಥೆಯ ಮೇಲೆ ಯಾವ ರೀತಿಯ ಸಾಧಕ ಬಾಧಕಗಳು ಆಗ್ತವೆ ಅಂತ ಅನ್ನುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರದ್ದು ಒಂದಷ್ಟು ಸಮಸ್ಯೆಗಳು. ಹೌದು, ಆ್ಯಕ್ಚುಲಿ ಯಾವ ಸಮಸ್ಯೆಗಳಲ್ಲಿ ಒಳಗಾಗಿದ್ದಾರೆ ಈಗ ಶಿಕ್ಷಕರಂತ ಹೇಳಿದರೆ ಭಾಳ ಮುಖ್ಯವಾಗಿ ಏನಂತ ಹೇಳಿದರೆ, ಒಂದು ಈ ಆನ್ಲೈನ್ ಶಿಕ್ಷಣದಿಂದಾಗಿ ಅವರಿಗೆ ಕಾಲೇಜಿಗೆ ಹೋಗುವಂಥ ವ್ಯವಸ್ಥೆಗಳು ಇಲ್ಲದೆ ಅಥವಾ ಕಾಲೇಜಿಗೆ ಹೋಗಲಿಕ್ಕೆ ಸಾಧ್ಯವಾಗದೆ ಮನೆಯಲ್ಲಿ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇರುವುದರಿಂದ ಅದರಲ್ಲಿ ಒಂದು ವಿದ್ಯಾರ್ಥಿಗಳ ನಡುವೆ ಒಂದು ಇಂಟರಾಕ್ಷನ್ ಇಲ್ಲದೆ ಆಗಿದೆ. ಅಂದರೆ ಬಹಳ ಮುಖ್ಯವಾಗಿ ಶಿಕ್ಷಣ ಎಂಬುದು ಏಕಮುಖ ವ್ಯವಸ್ಥೆ ಅಲ್ಲ, ಅದು
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಒಂದು ರೀತಿಯ ಇಂಟರಾಕ್ಷನ್ ಆದಾಗ ಅಲ್ಲಿ ಒಳ್ಳೆಯದಾದಂಥ ಒಂದು ರಿಸಲ್ಟ್ಸ್ ಅನ್ನು ಕಾಣಲಿಕ್ಕೆ ಸಾಧ್ಯವಿದೆ. ಇವತ್ತು ಶಿಕ್ಷಕರಿಗೆ ಮನೆಯಲ್ಲಿ ಇರುವುದು, ವಿದ್ಯಾರ್ಥಿಗಳು ಮನೆಯಲ್ಲಿ ಇರುವುದು, ಅವರಿಗೆ ಪರಸ್ಪರ ಒಂದು ಸಂವಹನ ಇಲ್ಲದೆ ಇರುವುದರಿಂದ ಅದರಿಂದ ನಾವು ಬಹುಶಃ ಒಂದು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಾಲೆಜಿನ ಕೊರತೆ ಆಗ್ತದೆ, ಅದೇ ರೀತಿ ಶಿಕ್ಷಕರಿಗೆ ಕೊರತೆ ಆಗ್ತದೆ. ಯಾಕಂತ ಹೇಳಿದ್ರೆ ಎಜುಕೇಶನ್ ಇಸ್ ಅನ್ ನೆವರ್ ಎಂಡಿಂಗ್ ಪ್ರೋಸೆಸ್, ಇಟ್ ಈಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಅಂದರೆ ನಾವು ಹೇಗಿರ್ಬೇಕಂತ ಹೇಳಿದರೆ, ಯು ಲರ್ನ್ ಆಸ್ ಇಫ್ ಲಿವ್ ಎವರ್, ಯು ಲಿವ್ ಆಸ್ ಇಫ್ ಡೈ ಟುಮಾರೋ ಅಂತ. ನಾವು ನಾಳೆ ಸಾಯ್ತೇವೆ ಅಂತ ಇವತ್ತು ಜೀವಿಸಬೇಕಂತೆ, ಆದರೆ ನಾವು ನಿರಂತರವಾಗಿ ಬದುಕ್ತೇವೆ ಅಂತ ನಾವು ಓದಬೇಕು, ಜ್ಞಾನ ಪಡೆಯಬೇಕು ಅಂತ. ಅಂದರೆ ಒಬ್ಬ ಶಿಕ್ಷಕನಾದವನು ನಿರಂತರವಾಗಿ ಅವನು ವಿದ್ಯಾರ್ಥಿಯಾಗಿರಬೇಕು, ಅವನು ಜ್ಞಾನವನ್ನು ಬೇರೆ ಬೇರೆ ಸೋರ್ಸುಗಳಿಂದ ಪಡೆಯುತ್ತಾ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಮುಟ್ಟಿಸುವ ತವಕದಲ್ಲಿರಬೇಕು. ಆದರೆ ಇವತ್ತು ಅಧ್ಯಾಪಕರಲ್ಲಿ ಇರುವಂಥ ನಾಲೆಜನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರ ನಡುವೆ ಸಂಶಯಗಳನ್ನು, ಈ ಡೌಟ್ಸನ್ನು, ಈಗ ಇದರಲ್ಲಿ ಆನ್ಲೈನಲ್ಲಿ ಇರ್ಬೋದು ಡೌಟ್ಸ್ ಕ್ಲಾರಿಫೈ ಮಾಡಲಿಕ್ಕೆ, ಆದರೆ ಅವನ ಮಟ್ಟಕ್ಕೆ ಅನುಗುಣವಾಗಿ, ಈಗ ಒಬ್ಬ ವಿದ್ಯಾರ್ಥಿ ಯಾವ ಮಟ್ಟದಲ್ಲಿ ಇದ್ದಾನೆ, ಕ್ಲಾಸಲ್ಲಿ ಒಂದೇ ರೀತಿಯ ಶಿಕ್ಷಣ ಕೊಟ್ಟರು ಆನಂತರ ಅವನನ್ನು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಅವನ ಮಟ್ಟಕ್ಕೆ ಇಳಿದು ಶಿಕ್ಷಕ ಒಬ್ಬ ಪಾಠ ಮಾಡ್ತಾನೆ, ಅವನ ಡೌಟ್ಸನ್ನು ಕ್ಲಿಯರ್ ಮಾಡ್ತಾನೆ, ಅವನ ಮನೆಯ ಸಂಶಯಗಳನ್ನು ನಿವಾರಿಸ್ತಾನೆ, ಅವನ ಪ್ರಾಬ್ಲಮ್ಸನ್ನು ನೋಡ್ತಾನೆ, ಅವನಿಗೆ ಒಂದು ರೀತಿಯಲ್ಲಿ ಅಡ್ವೈಸರ್, ಫಿಲಾಸಫರ್ ಎಲ್ಲ ರೀತಿಯಲ್ಲಿ ಅವ ಶಿಕ್ಷಕನಾಗಿರುತ್ತಾನೆ. ಒಬ್ಬ ಆಲ್ರೌಂಡ್ ಟೀಚರ್ ಆಗಿದ್ದರೆ ಎಲ್ಲ ರೀತಿಯಲ್ಲಿ ಇರ್ತಾನೆ. ಅವನ ಮನೆಗೆ ಬೇಕಾದಂಥ ಎಲ್ಲ ಸಲಹೆಗಳನ್ನು ಕೂಡ ಕೊಡ್ತಾನೆ ಒಬ್ಬ ಶಿಕ್ಷಕನು. ಆ ರೀತಿಯ ವ್ಯವಸ್ಥೆಗಳು ಇವತ್ತು ಸಾಧ್ಯ. ಕೇವಲ ಒಂದು ಪಠ್ಯಪುಸ್ತಕ ಮಾತ್ರ ಪಠ್ಯಪುಸ್ತಕ ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖವಾದ ಅಭಿವೃದ್ಧಿಯನ್ನು, ನಾನು ಕೆಲವು ಟೀಚರ್ಸ್ ಅನ್ನೆಲ್ಲ ನೋಡ್ತೇನೆ, ಅವರ ಸಮಯದ ಪರಿಪಾಠ ಇಲ್ಲದೆ ಇವತ್ತು ಸಂಜೆ 4 ಗಂಟೆ ಅಥವಾ 5 ಗಂಟೆ ಎಂಬುದನ್ನು ಬಿಟ್ಟು ಅದರ ನಂತರವೂ ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವುದು, ಅವರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡುವುದು, ಒಂದು ವೇಳೆ ಅವ ಹುಷಾರಿಲ್ಲದೆ ಇದ್ದರೆ ಅವನ ಮನೆಗೆ ಹೋಗಿ ಅವನಿಗೆ ಏನು ಬರಲಿಲ್ಲ ಎಂಬುದನ್ನು ನೋಡಿಕೊಂಡು ವಿಚಾರಿಸಿಕೊಂಡು ಬರುವಂಥ ಬಹಳಷ್ಟು ಶಿಕ್ಷಕರು ಇದ್ದಾರೆ ಇವತ್ತು. ಅದು ಸಾಧ್ಯವಾಗಲಿಲ್ಲ. ಅದೇ ರೀತಿಯಲ್ಲಿ ಶಿಕ್ಷಕರಿಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಮತ್ತು ಅದರ ನಡುವೆ ಕೆಲವು ಶಿಕ್ಷಕರು, ನಾವು ಉತ್ತರ ಕರ್ನಾಟಕದ ಆ ಕಡೆ ನೋಡುವ ಕೆಲವು ಶಿಕ್ಷಕರು ಕೋವಿಡ್ನಿಂದ ಮರಣ ಹೊಂದಿದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇದು ಕೂಡ ಒಂದು ಶಿಕ್ಷಕರ ಸಮಸ್ಯೆಗಳು. ಮತ್ತು ಬಹಳ ಮುಖ್ಯವಾಗಿ ಅನುದಾನ ರಹಿತ ಶಿಕ್ಷಕರಂತ ಈಗ ಬಗ್ಗೆ ಮಾತಾಡ್ಬೇಕು ಸರ್. ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್ ಅವರೇ, ಪತ್ರಕರ್ತರು, ಮಾತಾಡಿ ಸರ್. ಪತ್ರಕರ್ತ ಹಮೀದ್ ವಿಟ್ಲ. ಕೊರೋನಾದಿಂದಾಗಿ ಶೈಕ್ಷಣಿಕ ಕ್ಷೇತ್ರ ಅಧೋಗತಿಯತ್ತ ಸಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ರಕ್ಷಕರು ಬಹಳ ಕಷ್ಟಕರ ಸನ್ನಿವೇಶಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಖಾಸಗಿ ಶಾಲೆಯ ಶಿಕ್ಷಕರ ಆರ್ಥಿಕ ಸ್ಥಿತಿ ಕರುಣಾಜನಕವಾಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ ನಿಲುವು ಏನೆಂದು ತಿಳಿಸುವಿರಾ ಸರ್? ಥ್ಯಾಂಕ್ ಯು ಹಮೀದ್ ಅವರೇ. ಖಂಡಿತವಾಗಿ ಹಮೀದ್ ಅವರು ಕೇಳಿದ ಪ್ರಶ್ನೆ, ಅನುದಾನ ರಹಿತ ಅಂದರೆ ಖಾಸಗಿಯಲ್ಲಿ 2 ವರ್ಗದ ಶಿಕ್ಷಕರು ಇರ್ತಾರೆ, 2 ಅಥವಾ 3 ವರ್ಗದ ಶಿಕ್ಷಕರು ಇರ್ತಾರೆ. ಒಂದು ಅನುದಾನಿತ ಶಿಕ್ಷಕರು, ಇನ್ನೊಂದು ಅನುದಾನಿತದಲ್ಲಿ ಪಿಂಚಣಿ ವಂಚಿತ ಶಿಕ್ಷಕರು, ಅಂದರೆ ಅವರಿಗೆ ಪೆನ್ಷನ್ ಇಲ್ಲ. ಮತ್ತೊಂದು ಶಿಕ್ಷಕರು ಏನಂತ ಹೇಳಿದರೆ ಅನುದಾನ ರಹಿತ ಶಿಕ್ಷಕರು. ಇದರಲ್ಲಿ ಅನುದಾನ ರಹಿತ ಶಿಕ್ಷಕರ ಪಾಡು ಬಹಳ ಕಷ್ಟಕರವಾದ ಪಾಡು ಅಂತ. ಮ್ಯಾನೇಜ್ಮೆಂಟ್ ಕೊಡುವಂತ ಸಂಬಳದಿಂದ ಅವರಿಗೆ ವೇತನವನ್ನು ಕೊಡುವುದು. ಆದರೆ ಇವತ್ತು ಸಮಸ್ಯೆ ಏನಂತ ಹೇಳಿದರೆ ಬಹಳಷ್ಟು ಸಂಸ್ಥೆಗಳಲ್ಲಿ ಫೀಸನ್ನು ಪಾವತಿ ಮಾಡಲಿಲ್ಲ. ಅಲ್ಲಿ ನೋಡಿದರೆ ನಾವು ಪೋಷಕರಿಗೆ ಕೂಡ ನಾನಾ ಸಮಸ್ಯೆಗಳಿದೆ. ಅವರು ಕೂಡ ನಮ್ಮ ಈಗ ಜಿಲ್ಲೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಬಲಿಷ್ಠರಾದಂಥ ಪೋಷಕರು ಇಲ್ಲ. ಅವರಿಗೂ ಕೂಡ ಫೀಸ್ ಪೇಮೆಂಟ್ ಮಾಡೋದು ಕಷ್ಟಕರವಾಗಿದೆ. ಅವರು ಫೀಸ್ ಪೇಮೆಂಟ್ ಕಳೆದ ವರ್ಷದ್ದೇ ಮಾಡಲಿಲ್ಲ. ಇದರಿಂದಾಗಿ ವೇತನವನ್ನು ಹೆಚ್ಚು ಕಡಿಮೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ವೇತನ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಶಿಕ್ಷಕರು ತೀವ್ರವಾದ ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಅನುದಾನ ರಹಿತ ಶಿಕ್ಷಕರು ಅತ್ಯಂತ ಸಂಕಷ್ಟದ ಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಇವತ್ತು ಸರ್ಕಾರ ಏನೋ ಮೊನ್ನೆ ಹೇಳಿದೆ, ಅವರಿಗೆ 5,000 ರೂಪಾಯಿ ಕೊಡ್ತೇವೆ. ಒಂದು ಕಂಪೇರ್ ಮಾಡಿದರೆ ಈ ಇತ್ತೀಚಿನ ದಿನಗಳಲ್ಲಿ ಅನುದಾನ ರಹಿತ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ಅನುದಾನ ರಹಿತ ಶಿಕ್ಷಕರ ಜಾಸ್ತಿ ಇದೆ ಅಂತ ಹೇಳಿದರೆ ಪ್ರತಿ ವಿಭಾಗದಲ್ಲಿ ಈಗ ಹೆಚ್ಚು ಕಡಿಮೆ PUCಯಲ್ಲಿ ಕೂಡ ಸುಮಾರು 60% ಅನುದಾನ, 60 to 70% ಅನುದಾನ ರಹಿತ ಉಪನ್ಯಾಸಕರು ಇದ್ದಾರೆ. ಹೌದು. ಪ್ರೌಢಶಾಲೆಯಲ್ಲಿ ಸುಮಾರು 60ರಿಂದ 70% ಅನುದಾನ ರಹಿತ ಶಿಕ್ಷಕರಿದ್ದಾರೆ. ಒಂದು 30 to 40% ಅನುದಾನಿತ ಮತ್ತು ಸರಕಾರಿ ಶಾಲೆಯ ಶಿಕ್ಷಕರು ಇರಬಹುದು. ಆದ್ದರಿಂದ ಗರಿಷ್ಠ ವಿದ್ಯಾರ್ಥಿಗಳು ಕೂಡ ಅನುದಾನ ರಹಿತ ಸಂಸ್ಥೆಯ ವಿದ್ಯಾರ್ಥಿಗಳು ಇರುವುದು. ಎಸ್. ಈ ಸಂದರ್ಭದಲ್ಲಿ ಈಗ ಅನುದಾನ ರಹಿತ ಶಿಕ್ಷಕರು
ಅವರು ಈ ಏನೂ ಮಾಡಲಾಗದಂಥ ಪರಿಸ್ಥಿತಿ. ಈಗ ಪ್ರೌಢಶಾಲೆಯಲ್ಲಿ ಎಲ್ಲಾದರೂ ಆನ್ಲೈನ್ ಕ್ಲಾಸ್ಗಳಿಗೆ ಅವರನ್ನು ಬಳಸಿಕೊಳ್ಳಲಾಗಿತ್ತ? ಅದು ಹೇಗಿತ್ತು ಮ್ಯಾನೇಜ್ಮೆಂಟ್ ಏನಾದರೂ? ಹೌದು, ಮ್ಯಾನೇಜ್ಮೆಂಟ್ ಅವರಿಗೆ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಕೂಡ ಕಷ್ಟಪಟ್ಟು ಕೊಡ್ತಾ ಇದ್ದಾರೆ. ಕೆಲವರು ಅರ್ಧ ಸಂಬಳವನ್ನು ಕೊಟ್ಟಿದ್ದಾರೆ, ಕೆಲವರು ಪೂರ್ತಿ ಸಂಬಳವನ್ನು ಕೊಟ್ಟಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಮ್ಯಾನೇಜ್ಮೆಂಟಿಗೆ ಕೂಡ ಸ್ವಲ್ಪ ಕಷ್ಟವಾಗುವುದರಿಂದ ಅವರಿಗೆ ಆನ್ಲೈನ್ ಶಿಕ್ಷಣ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇವತ್ತು ನಡೆಸ್ತಾ ಇದ್ದಾರೆ. ಪ್ರೌಢಶಾಲೆಯಲ್ಲಿ ಅದೇ ರೀತಿ ಕಾಲೇಜಲ್ಲಿ ಕೂಡ ನಡೆಸ್ತಾ ಇರುವುದರಿಂದ ಅವರಿಗೆ ಸಾಧ್ಯವಿರುವಷ್ಟು ಹಣವನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ನೀವು ಫೀಸ್ ಕಟ್ಟಿ ಅಂತ ಒತ್ತಡವನ್ನು ಹಾಕುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ನೋಟಿಸ್ ಬಂದಿರುವುದರಿಂದ ವಿದ್ಯಾರ್ಥಿಗಳು ಕೂಡ ಅದು ತಮ್ಮ ಜವಾಬ್ದಾರಿ ಅಂತ ಅದನ್ನು ಪಾವತಿಸಬೇಕು. ಯಾಕಂತ ಹೇಳಿದ್ರೆ ಶಿಕ್ಷಕರಿಗೆ ವೇತನ ಕೊಡಬೇಕಾದ್ದು, ಅವರಿಗೆ ಪಾಠ ಮಾಡುವಂಥ ಶಿಕ್ಷಕರು ಸಂತೋಷದಲ್ಲಿ ಇರಬೇಕಾದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಂತ ಅವಶ್ಯಕತೆ ಇದೆ. ಆದ್ದರಿಂದ ಅವರು ಸಂತೋಷದಲ್ಲಿ ಇರಬೇಕಾದರೆ ಅವರಿಗೆ ಕನಿಷ್ಠ ವೇತನವನ್ನು ಕೊಡಬೇಕಾಗ್ತದೆ. ವೇತನವನ್ನು ಯಾವ ಆಡಳಿತ ಮಂಡಳಿಯು ಅವನು ಸ್ವಂತ ಇದರಿಂದ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮಕ್ಕಳ ಫೀಸಿಂದಲೇ ಕೊಡುವಂಥ ವ್ಯವಸ್ಥೆ ಇರುವುದರಿಂದ ಆ ಫೀಸ್ ಪಾವತಿ ಆಗದೇ ಇರುವುದರಿಂದ ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಪೂರ್ತಿ ವೇತನವನ್ನು ಪಾವತಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸರ್ಕಾರ ಪ್ರಕಟ ಮಾಡಿದಂಥ ಒಂದಷ್ಟು ಘೋಷಣೆಗಳು ಅದು ಸಿಗ್ತದಾ ಅಥವಾ ಸಾಕಾಗ್ತದಾ? ಸರ್ಕಾರ ಈಗ ಅನುದಾನ ರಹಿತ ಶಿಕ್ಷಕರಿಗೆ 5,000 ರೂಪಾಯಿ, ಯಾರಿಗೆ ರಿಕ್ಷಾ ಡ್ರೈವರ್ಗಳಿಗೆ ಇವರಿಗೆ ಇದ್ದಾಗಿ ಇವರಿಗೆ ಕೂಡ ಒಂದು 5,000 ರೂಪಾಯಿಯನ್ನು ಪ್ರಕಟಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಈಗಾಗಲೇ BO ಕಚೇರಿಯಿಂದ ಅಥವಾ ಉಪನಿರ್ದೇಶಕರ ಕಚೇರಿಯಿಂದ ಇಲಾಖೆಯಿಂದ ಸಂಬಂಧಪಟ್ಟಂತ ಅನುದಾನ ರಹಿತ ಶಿಕ್ಷಕರ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಇನ್ನೂ ವೇತನ ಬರಲಿಲ್ಲ, ಬರಬಹುದು ಎಂಬಂತ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳುವ ನಾವು. ಸೊ ಇದು ಒಂದು 2-3 ತಿಂಗಳು ಈ ಅನುದಾನ ರಹಿತ ಶಿಕ್ಷಕರು ಎರಡೂ ಕಡೆಯಲ್ಲೂ ಪ್ರೌಢಶಾಲೆಯಲ್ಲಿ ಮತ್ತು ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಭವಿಷ್ಯ ಏನು ಅಂತ ಅದು ವ್ಯವಸ್ಥೆಗಳು ಏನಾಗಿದೆ ಅಂತ ಹೇಳಿದರೆ, ಕೆಲವು ಕಡೆ ಶಿಕ್ಷಕರು ಬೇರೆ ಉದ್ಯೋಗವನ್ನು ಇಟ್ಟುಕೊಂಡು, ಅಂದರೆ ಏನಾಗಿದೆ ಅಂತ ಹೇಳಿದರೆ ಈ ಅನುದಾನ ರಹಿತ ಶಿಕ್ಷಕರಲ್ಲಿಯೂ ಕೂಡ 2 ವರ್ಗ ಇದ್ದಾರೆ. ಒಂದು ತಾತ್ಕಾಲಿಕವಾಗಿ ನೇಮಕ ಹೊಂದವರು, ಮತ್ತೊಂದು ಕಾಯಂ ನೇಮಕ ಹೊಂದಿದವರು ಅಂತ ಇರ್ತಾರೆ. ಈ ತಾತ್ಕಾಲಿಕವಾಗಿ ನೇಮಕ ಹೊಂದಿದವರು ಅವರು ಬೇರೆ ಉದ್ಯೋಗವನ್ನು ಆರಿಸಿಕೊಂಡು ಬಿಟ್ಟು ಹೋಗಿರಬಹುದು. ಈ ಕಾಯಂ ಆಗಿ ಇದ್ದವರು ಬಹಳ ದೊಡ್ಡ ಪರಿಸ್ಥಿತಿ ಅಂತ ಹೇಳಿದರೆ ಸುಮಾರು 50 ವರ್ಷ ದಾಟಿದವರು ಕೂಡ ಇದ್ದಾರೆ. ಅವರಿಗೆ ಬೇರೆ ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಗಂಡ ಹೆಂಡತಿ ಇಬ್ಬರು ಅನುದಾನ ರಹಿತ ಶಿಕ್ಷಕರು ಇರುವವರು ಇರ್ತಾರೆ. ಸಾಲ ಮಾಡಿಕೊಂಡು ಅವರು ಫ್ಲಾಟ್ ಅಥವಾ ಮನೆಯನ್ನು ಖರೀದಿಸಿ ಅದಕ್ಕೆ ಪಾವತಿ ಮಾಡಬೇಕಂತ ಅನಿವಾರ್ಯತೆಯಲ್ಲಿದ್ದಾರೆ. ಆದ್ದರಿಂದ ಇದೆಲ್ಲ ಸಮಸ್ಯೆಗಳ ನಡುವೆ ನಾವು ಇವತ್ತು ಇದ್ದೇವೆ. ನಾವು ಈ ಸಂದರ್ಭದಲ್ಲಿ ತಮ್ಮ ಈಗ ಪ್ರೌಢಶಾಲೆಗೆ ನಾನು ಸಂಬಂಧಪಟ್ಟಾಗಿ ಹೇಳುತ್ತಿದ್ದರೆ ಸರ್ಕಾರದ ಜೊತೆ ನಿಮ್ಮ ಮುಖ್ಯೋಪಾಧ್ಯಾಯರುಗಳ ಸಂಘ ಈ ಶಿಕ್ಷಕರುಗಳ ಬಗೆಗೆ ಸರ್ಕಾರ ಈ ರೀತಿ ಮಾಡಬೇಕು, ತೆಗೆದುಕೊಳ್ಬೇಕಂತ ಏನಾದರೂ ಒಂದು ನಾವು ಈಗಾಗಲೇ ನಮ್ಮ MLCಗಳು ಭೋಜೇಗೌಡರಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಮನವಿಯನ್ನು ನೀಡಿದ್ದೇವೆ ಈಗಾಗಲೇ. ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ ಗಣೇಶ್ ಕಾರ್ಣಿಕ್ ಅವರಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಯಾಕಂತ ಹೇಳಿದರೆ ಈ ರೀತಿಯ ಸಮಸ್ಯೆಗಳು ಇರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅನುದಾನ ರಹಿತ ಶಿಕ್ಷಕರಿಗೆ ಬೇರೆ ರೀತಿ ಏನಾದರೂ ವ್ಯವಸ್ಥೆಗಳು, ಬಹಳ ಮುಖ್ಯವಾಗಿ ಅವರಿಗೆ ಈಗ ವ್ಯಾಕ್ಸಿನೇಷನ್ ಮಾಡುವಂಥದ್ದು ಮತ್ತು ಏನಾದರೂ ಏನಾದರೂ ಇದು ಕೊಡುವಂಥ ಪ್ಯಾಕೇಜ್ ಕೊಡುವಂಥ ವ್ಯವಸ್ಥೆಗಳೇನಾದರೂ ಮಾಡಬೇಕು ಎಂಬುದನ್ನು ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗಿ PUC ಉಪನ್ಯಾಸಕರುಗಳು ಅಂದರೆ PUC ಉಪನ್ಯಾಸಕರುಗಳಂತೂ ಅವರು ಒಂದು ಮಾಸ್ಟರ್ ಕೋರ್ಸ್ ಮಾಡಿದವರು, ಅವರು ಒಂದು ರೀತಿಯ ಸ್ವಾವಲಂಬಿ ಮತ್ತು ಅದೇ ಒಂದು ಗೌರವದ ಬದುಕನ್ನು ನಡೆಸುವಂತ ಒಂದು ರೀತಿಯಲ್ಲಿ ಇರಬೇಕಾದವರು ಅಂತ, ಬೇರೆ ಯಾವುದೇ ಕೆಲಸಗಳಿಗೆ ನೆಚ್ಚಿಕೊಳ್ಳುವಂತ ಪರಿಸ್ಥಿತಿ ಅವರಲ್ಲಿ ಇಲ್ಲ ಅಂತ ಅನ್ನುವಂಥದ್ದು. ಸೊ ಇದು ಹೇಗಿರ್ತದೆ, ಏನ್ ಮಾಡಬೇಕಾಗಬಹುದು ಅಂತ? ಅದೇನಂತ ಹೇಳಿದ್ರೆ ಇವನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕೂಡ ಇರುವಂತಹ ಉಪನ್ಯಾಸಕರು ಕೂಡ ಅತ್ಯಂತ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಾರೆ. ನಗರ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾಗಿ ವಿಜ್ಞಾನ ವಿಭಾಗಕ್ಕೆ ಬೋಧಿಸುವಂಥ ಅನುದಾನ ರಹಿತ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಅವರಿಗೆ ಈ ವಿದ್ಯಾರ್ಥಿಗಳ ಒಂದು ಫೀಸ್ ಬಂದಿರೋದ್ರಿಂದ ಹೆಚ್ಚು ಕಡಿಮೆ ಸ್ವಲ್ಪ ಅವರಿಗೆ ವ್ಯವಸ್ಥೆಯನ್ನು ಮ್ಯಾನೇಜ್ಮೆಂಟ್ಗಳು ಕಲ್ಪಿಸಿಕೊಂಡಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಅತ್ಯಂತ ಸಂಕಷ್ಟದಲ್ಲಿರುವಂಥ ಉಪನ್ಯಾಸಕರು ಇದ್ದಾರೆ. ನಾವು ಈ ಬಗ್ಗೆ ನಮ್ಮದೇ ಆದಂಥ ಒಂದು ಪ್ರಾಂಶುಪಾಲರ ಸಂಘ ಅಂತ ಬೇರೆ ಇದೆ, ಅದರಲ್ಲಿ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ. ನಾವು ಇದರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಇಟ್ಟುಕೊಂಡಿದ್ದೇವೆ, ಏನಾದರೂ ಬೆಳವಣಿಗೆಗಳಾಗಿ. ಯಾಕಂತ ಹೇಳಿದರೆ ಒಟ್ಟು ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಇದು ಎಲ್ಲರಿಗೆ ಬಂದಂಥ ಒಂದು ಶಾಪವಾಗಿ ಪರಿಣಮಿಸಿದ ಕಾರಣದಿಂದಾಗಿ ಇದರಿಂದ ನಾವು ಹೊರಬಂದ ನಂತರ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೆ ಸಾಧ್ಯ ಉಂಟಾ ಅಂತ ಒಂದು ನೋಡಬೇಕಾಗ್ತದೆ. ಎಸ್ ಸರ್. ನಡುವೆ ರವೀಂದ್ರ ಅನಂತಾಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ. KN ಗಂಗಾಧರ ಆಳ್ವ ಅವರಿದ್ದಾರೆ, ಮಾತಾಡಿ ಸರ್, ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ.
ರವಿ ಪಾತ್ರ ಪಾತೆರ್ಲಿ ಪಾತೆರ್ಲಿ ಹಾ ಸರ್ ಏನೋ ಪ್ರೋಗ್ರಾಮ್ ತೋಲುಲ್ಲೆ ಹಾ 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 ಅಂತ 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 ಹಾ ಹಾ ನಾವು ಬೆಂಜನವಾದ ಕಾಲೇಜ್ ಕಟ್ಟಿಯವರು ಬಂದಿದ್ದು ಹಾ ಸರಿ 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 ಗೊತ್ತಾರು ಗೊತ್ತಾರು ಅನುಕೂಲ ಬಂತು ನೀರು ಹಾ 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 ಅದೇನೋ ಪ್ರೋಗ್ರಾಮ್ ತಗೊಂಡಿಲ್ಲೇನು ಸರಿ ಸರಿ ಈ ಲೆಕ್ಚರರ್ ಆದಲ್ಲ ಸರ್ ಹಲೋ ಈ ದಾದ ಬಂತಂದುಲ್ಲಾರು ಯಾನು ವಿಟ್ಲ ಗ್ರಾಮೀಣ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಉಂಟು ಐಟುಲ್ಲ ಐಟ್ ಐಟ್ ಓಕೆ ಆಯ್ತು ಯಾನು ಲಾರ್ ಬ್ಯಾಂಕ್ಲಿಗೆ ಬಾರಿ ಹೆಲ್ಪ್ ಮಾಡ್ತಾರ ದುಂಬು ಒಂದ್ ವೇಳೆ ಶಿಕ್ಷಕ ಇಲ್ಲ ಒಂದು ಶಿಕ್ಷಕ ನನ್ನ ಪ್ರಶ್ನೆ ಇರ್ತದ ಅಂಚ ಎಂಚೊಲ್ಲಾರ ರವಿ ಎಂಚೊಲ್ಲಾರು ಪ್ರೋಗ್ರಾಮ್ ಸರಿ 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 ಆನ್ಲೈನ್ ಅವೇ ಅವೇ ಪ್ರಾಬ್ಲಮ್ ಅಂದ 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 ಓಕೆ 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 ನಮ್ಮ ಉಲ್ಲಾಲ್ತಿನ ಆಶೀರ್ವಾದ ಸರಿ ಸರಿ ದೇವತೆ ಐನ ನಮ್ಮ ಕರಿಂಕ ದುರ್ಗಾ ಪರಮೇಶ್ವರನ ಆಶೀರ್ವಾದ ಥ್ಯಾಂಕ್ ಯು ಮಿತ್ತು ಬೋಲಿ ಎದುರಿಸಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ತಾವು ಮಾತಾಡ್ತಾ ಇದ್ದೀರಿ ಅಂದರೆ ಒಂದೆಡೆಯಲ್ಲಿ ನಾಲೆಜ್ ಅಂದರೆ ಮಕ್ಕಳ ಜೊತೆ ಶಿಕ್ಷಕರು ಇದ್ದಾಗ ಅಲ್ಲಿ ಒಂದು ರೀತಿ ಇಂಟರಾಕ್ಷನ್ ಆಗ್ತಾ ಇರ್ತದೆ, ಅವರ ಬೆಳವಣಿಗೆಯೂ ಆಗ್ತದೆ. ಜೊತೆ ಜೊತೆಯಲ್ಲಿ ಈ ಆರ್ಥಿಕವಾದಂತಹ ಸಂಕಷ್ಟಗಳು ಒಟ್ಟಿಗೆ ಖಂಡಿತ ಖಂಡಿತ ಬಹಳಷ್ಟು ಪೇರೆಂಟ್ಗಳು ನಾನು ನೋಡ್ತಾ ಇದ್ದೇನೆ. ಈ ಅನುದಾನ ರಹಿತ ಶಿಕ್ಷಕರು ಕೆಲವು ಸಲ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ರು. ಪಾಪ ಅವರು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಕೊಡುವ ವೇತನ ಸಾಕಾಗದೆ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಮಾಡಿ ಏನಾದರೂ ಒಂದು ಅರ್ನ್ ಮಾಡಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಈ ಅವಕಾಶಗಳು ಇಲ್ಲದಾಗಿದೆ. ಮತ್ತೆ ಶಿಕ್ಷಕನು ಎಲ್ಲ ಹಂತಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ಈಗ ನಾವು APJ ಅಬ್ದುಲ್ ಕಲಾಮರ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಅವರಿಗೆ ಫಾದರ್ ಸ್ಯಾಮ್ಯುಯಲ್ಸ್ ಬಹಳಷ್ಟು ಪ್ರಭಾವವನ್ನು ಬೀರಿದ ಕಾರಣದಿಂದಾಗಿ ಅವರಂತ ಹಂತಕ್ಕೆ ಬೀರಿದ್ರು. ಅವರು ಚೆನ್ನೈಗೆ ಹೋದಾಗ ಫಸ್ಟಿಗೆ ಅವರು ಇಂಡಿಯಾದ ಪ್ರೆಸಿಡೆಂಟ್ ಆದಾಗ ಫಾದರ್ ಸ್ಯಾಮ್ಯುಯಲ್ಸ್ ಅವರ ಸಮಾಧಿಗೆ ಹೋಗಿ ಕೈ ಮುಗಿದು ಮತ್ತೆ ಹೋದರು. ಯಾಕೆಂತ ಹೇಳಿದರೆ ಅವರ ಜೀವನದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದವರು ಫಾದರ್ ಸ್ಯಾಮ್ಯುಯಲ್ಸ್. ಆದ್ದರಿಂದ ಎಲ್ಲ ಹಂತಗಳಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಇಲ್ಲಿ ಈಗ ನಾನು ಹಾಗಿದ್ರೆ ನೆಕ್ಸ್ಟ್ ಏನು ಅಂತ ಅನ್ನೋದು ಬರ್ತದೆ. ಬಹಳ ಮುಖ್ಯವಾಗಿ ಸರ್ಕಾರ ಏನು ಮಾಡಬೇಕು ಅಥವಾ ತಜ್ಞರುಗಳು ಏನು ಸಲಹೆಗಳನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನ್ನೋದು. ಹೌದು, ಸಲಹೆಗಳನ್ನು ಪಡೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನ್ನೋದು. ಆದರೆ ಏನು ಮಾಡಬಹುದು ಅಂತ ಹೇಳ್ತೀರಿ? ಅಂದರೆ ಈಗ ಮಕ್ಕಳು ಮನೆಯಲ್ಲಿದ್ದಾರೆ, ಈಗ ಮತ್ತೆ 3ನೇ ಅಲೆ ಮಕ್ಕಳಿಗೆ ಅಂತ ಅನ್ನುವಂಥ ಮತ್ತೊಂದು ಆತಂಕ ಇದೆ. ಹಾಗಂತ ಅವರು ಈ ಶಿಕ್ಷಣವನ್ನು ಪಡೆಯದೆ ಹೋದರೆ ಮತ್ತೆ ಇನ್ನೂ ಒಂದಷ್ಟು ಅಂತರ ಆದರೆ ಅದು ದೊಡ್ಡ ತೊಂದರೆ, ಇನ್ನೊಂದು ತೊಂದರೆ ಆಗ್ತದೆ. ಸೊ ಹೀಗಿರುವಾಗ ಏನು ಮಾಡಬಹುದು ಅಂತ ಹೇಳ್ತಾರೆ? ಅದು ಒಂದು ಮಾತಿದೆ, ಈ ಐಡಲ್ ಮ್ಯಾನ್ಸ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಮನುಷ್ಯ ಮೌನವಾಗಿದ್ದರೆ ಅವನ ತಲೆಯಲ್ಲಿ ಏನೇನು ಹೋಗ್ತದೆ ಅಂತ. ಅಂದರೆ ಆ ಮನಸ್ಸನ್ನು ಒಂದು ಕೇಂದ್ರೀಕರಣ ಕೊಟ್ಟು ಒಂದು ಕಡೆ ಹೋಗುವಂತೆ ನೋಡಿಕೊಳ್ಬೇಕಾದ್ದು. ವಿದ್ಯಾರ್ಥಿಗಳ ಅಥವಾ ಯುವಜನತೆ ಮನಸ್ಸು ಕೆಟ್ಟಿದರೆ ಅದು ಅಣ್ವಸ್ತ್ರಕ್ಕಿಂತಲೂ ಭೀಕರ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ತಾರೆ. ನಾವು ಸಮಾಜದಲ್ಲಿ ಹಾಗೆ ಆಗದಂತೆ ನೋಡಿಕೊಳ್ಬೇಕಾದ್ದು ನಮ್ಮ ಅನಿವಾರ್ಯತೆ ಇವತ್ತು ಬಂದಿದೆ. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಈಗ ನಾವು ಒಂದು ಶೈಕ್ಷಣಿಕ ವರ್ಷ ಮುಕ್ತಾಯವಾಯಿತು, 2ನೇ ಶೈಕ್ಷಣಿಕ ವರ್ಷಕ್ಕೆ ಇವತ್ತು ಬರ್ತಾ ಇದ್ದೇವೆ. ಈಗ ಮೊನ್ನೆ ಡಾಕ್ಟರ್ ದೇವಿ ಶೆಟ್ಟಿ ಅವರ ಒಂದು ತಜ್ಞರ ಸಲಹೆ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ನೀಡಿದೆ. ಆದಷ್ಟು ಬೇಗ ಶಾಲೆ ಅಥವಾ ಕಾಲೇಜನ್ನು ಪ್ರಾರಂಭಿಸಿ ಅಂತ ಕೊಟ್ಟಿದೆ. ಆದರೆ ಸರ್ಕಾರಕ್ಕೆ ತುಂಬ ಜವಾಬ್ದಾರಿ ಇರುತ್ತದೆ. ಯಾಕೆಂತ ಹೇಳಿದರೆ ನಾಳೆ ಶಾಲೆ ಅಥವಾ ಕಾಲೇಜು ಪ್ರಾರಂಭ ಆದ ತಕ್ಷಣ ಏನಾದರೂ ಮತ್ತೆ ಕೊರೋನಾ ಬಂದರೆ ಯಾವ ರೀತಿ ಎದುರಿಸುವುದು ಎಂಬುದು ಸರ್ಕಾರಕ್ಕೂ ಕೂಡ ಇದನ್ನು ಎದುರಿಸಲಾಗಂತ. ನಾವು ಯಾರನ್ನು ಒಬ್ಬರನ್ನು ಈ ಸಂದರ್ಭದಲ್ಲಿ ದೂಷಣೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ ಈ ಕೊರೋನಾ ಹೀಗೆ ನಡೆಯುತ್ತದೆ ಅಂತ ಯಾರಿಗೆ ಕೂಡ ಇದನ್ನು ನಾವು ಭವಿಷ್ಯವನ್ನು ಹೇಳಲಿಕ್ಕೆ ಇದರಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಏನು ಮಾಡಬೇಕಂತ ಹೇಳಿದರೆ, ಈಗ ನಾವು SSLC ಪರೀಕ್ಷೆಯನ್ನು ನಿನ್ನೆ ಶಿಕ್ಷಣ ಸಚಿವರು ಹೇಳಿದರು. ಈಗ ಫಸ್ಟ್ ಸ್ಟೆಪ್ಪಲ್ಲಿ SSLC ಪರೀಕ್ಷೆ ಆಗ್ತದೆ. ಅದು ಮುಗಿದ ತಕ್ಷಣ ಬಹುಶಃ ಅವರು ನಾಳೆ ಅಥವಾ ನಾಡಿದಲ್ಲಿ ಯಾವಾಗ ಕಾಲೇಜು ಪ್ರಾರಂಭಿಸಬಹುದು ಎಂಬುದರ ಬಗ್ಗೆ ಆಫ್ಲೈನ್ ಕ್ಲಾಸಿಗೆ ಪ್ರಾರಂಭಿಸ್ತಾರೆ. ದೊಡ್ಡ ಮಕ್ಕಳಿಗೆ ಕಳೆದ ವರ್ಷವೂ ಅದೇ ರೀತಿಯಲ್ಲಿ ಮಾಡಿದ್ದು. ಕಾಲೇಜ್ ಹಂತದವರಿಗೆ ಪ್ರಾರಂಭಿಸಿ ಪ್ರೌಢಶಾಲೆ ಮತ್ತು
ಕಳೆದ ವರ್ಷ ಪ್ರೈಮರಿ ಅವರಿಗೆ ಪ್ರಾರಂಭಿಸಲಿಲ್ಲ, 8ವರೆಗೆ ಮಾತ್ರ. ಬಹುಶಃ ಒಂದು ವೇಳೆ ಇವತ್ತು ಈ ಸಲ ನಾವು ಅದರಿಂದ ದೂರವಾದರೆ, ವಿಮುಕ್ತರಾದರೆ ಪ್ರೈಮರಿವರೆಗೂ ಕೂಡ ತರಗತಿಗಳನ್ನು ಪ್ರಾರಂಭಿಸಬಹುದು. ಯಾಕಂತ ಹೇಳಿದರೆ ಪ್ರಾರಂಭಿಸುವಾಗ ನಾವು ಬ್ಯಾಚ್ ವೈಸ್ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ವಾರದಲ್ಲಿ ಎಲ್ಲ ದಿನ ಕಳಿಸದೆ ಒಂದು ದಿನ ಅಥವಾ 2 ದಿನ ಕಳಿಸಿ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು, ಅಂದರೆ ನಮ್ಮ ವ್ಯವಸ್ಥೆ, ನಮ್ಮ ದೇಶದಂಥ ವ್ಯವಸ್ಥೆಯಲ್ಲಿ ಅದನ್ನು ಅಷ್ಟು ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ. ಬಹಳ ಮುಖ್ಯವಾಗಿ ನಮಗೆ ಪೇರೆಂಟ್ಸ್ಗೆ ಆರ್ಥಿಕ ಹೊರೆ ಬರದಂತೆ ನೋಡಿಕೊಳ್ಬೇಕು. ಇವತ್ತು ಶಾಲೆ ವ್ಯಾನಲ್ಲಿ ಹೇಳ್ಬೋದು ನೀವು 10 ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ. 10 ಮಕ್ಕಳನ್ನು ಕರ್ಕೊಂಡು ಹೋದರೆ ಒಬ್ಬ ಪೇರೆಂಟ್ ಒಂದು ಮಗುವಿಗೆ 1,000 ರೂಪಾಯಿಯನ್ನು ಕೊಡಲಿಕ್ಕೆ ಅವನಿಂದ ಸಾಧ್ಯವಿರುತ್ತದೆ. ಒಬ್ಬ ಬೀಡಿ ಕಟ್ಟುವವ ಇರ್ಬೋದು ಅಥವಾ ರಿಕ್ಷಾ ಡ್ರೈವರ್ ಅವರ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಅವರು 200 ರೂಪಾಯಿ ಅಥವಾ 250 ರೂಪಾಯಿ ಫೀಸ್ ಕಟ್ಟಿ ರಿಕ್ಷಾ ಅಥವಾ ವ್ಯಾನಿಗೆ ಕಟ್ಟಿ ಅವರು ಕಳಿಸುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಕಷ್ಟ ಆಗ್ತದೆ. ಆದ್ದರಿಂದ ಇಂಥ ಸಂದರ್ಭಗಳನ್ನೆಲ್ಲ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಮಾಡುವಂತ ಒಂದು ಅನಿವಾರ್ಯತೆಯಲ್ಲಿ ಈ ವರ್ಷ ನಾವು ಸಿಕ್ಕಿಬಿದ್ದಿದೆ. ಸರ್ಕಾರ ಕಳೆದ ವರ್ಷ ವಿದ್ಯಾಗಮ ಅಂತ ಪ್ರಾರಂಭ ಪದ್ಧತಿ ಮಾಡಿದೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಗೊಂದಲ ಆಗಿದೆ. ಸೊ ಈ ವಿದ್ಯಾಗಮ ಸದ್ಯದ ಪರಿಸ್ಥಿತಿ ಅಂದ್ರೆ ಒಂದು ವೇಳೆ ಮಕ್ಕಳು ವಿದ್ಯಾರ್ಥಿಗಳು ಶಾಲೆಗೆ ಬರಲಾಗದಂತ, ಕಾಲೇಜಿಗೆ ಬರಲಾಗದಂತ ಪರಿಸ್ಥಿತಿ ಬಂದರೆ, ಸೊ ಇದನ್ನ ವಿದ್ಯಾಗಮ ರೀತಿಯಾದಂತೆ ಅಥವಾ ಸ್ಥಳೀಯ ಮಟ್ಟದಲ್ಲಿರುವಂಥ ವಿದ್ಯಾರ್ಥಿಗಳು ಸೇರಿಸುವಂಥದ್ದು ಖಂಡಿತ ಸರ್ಕಾರದ ಒಳ್ಳೆಯ ಯೋಜನೆ. ನಾವು ಸರ್ಕಾರದ ಯೋಜನೆಗಳನ್ನು ನಾವು ಟೀಕಿಸಲಿಕ್ಕೆ ಆಗುವುದಿಲ್ಲ. ನಾವು ಸರ್ಕಾರ ಈ ಸಲವೂ ಕೂಡ ಬಹುಶಃ ಅದನ್ನು ವಿದ್ಯಾಗಮವನ್ನು ಪ್ರಾರಂಭಿಸಲಿಕ್ಕೆ ಸಾಕು. ಆ ಮೂಲಕ ಯಾವ ರೀತಿ ಇದು ಕೊರೋನಾ ಯಾವ ರೀತಿ ಮುಂದುವರಿಯುತ್ತದೆ ಎಂಬುದನ್ನು ನೋಡಿಕೊಂಡು ಮತ್ತೆ ನಿಖರವಾಗಿ ಬಹುಶಃ ಆಫ್ಲೈನ್ ಕ್ಲಾಸಸ್ ಅನ್ನು ಪ್ರಾರಂಭಿಸಲಿಕ್ಕೆ ಸರ್ಕಾರ ಆದೇಶ ಕೊಡಬಹುದು ಅಂತ ನಂಬಿಕೆ. ಬಹುಶಃ ಆ ನಿಟ್ಟಿನಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಆದಷ್ಟು ಬೇಗ ಕೊರೋನಾ ದೂರ ಆಗಲಿ, ಇದಕ್ಕೆ ನಾವು ಪಬ್ಲಿಕ್ಸ್ ಬಹಳಷ್ಟು ಸಹಕರಿಸಬೇಕಂತ ನಾನು ವಿನಂತಿಸ್ತಾ ಇದ್ದೇನೆ. ಇದರ ಮೂಲಕ ನಾವು ಅಂದರೆ ನಮ್ಮ ಜೀವನದಲ್ಲಿ ಎಲ್ಲವನ್ನು ನಾವು ಪಡೆದುಕೊಳ್ಬೇಕಂತ ಹೇಳಿದರೆ ನಾವು ಸ್ವಲ್ಪ ಭದ್ರತೆಯನ್ನು ನಾವು ಕೂಡ ಮಾಡಿಕೊಳ್ಳಬೇಕು. ಅದು ಬರುವುದಿಲ್ಲ, ಇದು ಬರುವುದಿಲ್ಲ ಅಂತ ಒಟ್ಟು ನಾವು ಅದನ್ನು ಮಿಂಗಲಾಗಿಕೊಂಡು ಹೋಗುವುದರಿಂದ ಇದು ಸಮುದಾಯದ ನಡುವೆ ಹಂಚಿಕೊಂಡಾಗ, ಹಬ್ಬಿಕೊಂಡಾಗ ಇದನ್ನು ನಾವು ಎದುರಿಸಲಿಕ್ಕೆ ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಲಾಕ್ಡೌನ್ ಮಾಡೋದು, ಶಾಲೆಯಲ್ಲಿ ಫಸ್ಟಿಗೆ ಶಾಲೆಯನ್ನೇ ಬಂದ್ ಮಾಡಬೇಕಂತ ಅನಿವಾರ್ಯತೆಗೆ ಸಿಕ್ಕಿ ಹಾಕಿಕೊಳ್ಬೇಕಾಗ್ತದೆ. ಎಸ್ ಸರ್, ಇನ್ನಷ್ಟು ಮಾತಾಡಬೇಕು, ಒಂದು ಸಣ್ಣ ಬ್ರೇಕ್ ತಗೊಳ್ತಾರೆ, ಮತ್ತೆ ಬರ್ತಾರೆ.
ಮತ್ತೊಮ್ಮೆ ನಿಮ್ಮೊಂದಿಗೆ ಕೆನ್ ಗಂಗಾಧರ್ ಆಳ್ವ ಅವರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘ ಜೊತೆಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರುಗಳ ಸಂಘದ ಉಪಾಧ್ಯಕ್ಷರು ಆಗಿದ್ದಾರೆ. ತುಂಬೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಕೂಡ ಹೌದು. ಈ ಸಂದರ್ಭ ಕಾಲೇಜ್ ಬಹುಶಃ ಈಗ ಆರಂಭ ಆಗುವಂಥ ಹಂತದಲ್ಲಿದೆ. ಲಸಿಕೆ ತೆಗೆದುಕೊಂಡು ಯಾವ ರೀತಿಯ ತಯಾರಿಗಳು ನಡೀತಾ ಇದೆ ಸರ್? ಈಗಾಗಲೇ ನಾವು ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತೆ ಅವರ ಮಾರ್ಕ್ ಎವರೇಜಸ್ ಅನ್ನು ಅಂದರೆ ಅವರ SLC ಮಾರ್ಕ್ ಮತ್ತು ಫಸ್ಟ್ PUC ಮಾರ್ಕನ್ನು ನಾವು ಎವರೇಜ್ ಮಾಡಿ ಎಲ್ಲ ವಿದ್ಯಾರ್ಥಿಗಳದ್ದು ಮಾಡಿ ಅದನ್ನು ನಮ್ಮ ನೋಡೆಲ್ ಸೆಂಟರ್ ಮೂಲಕ DDPI ಅಪ್ಪಿಸಿಗೆ ಮುಟ್ಟಿಸಿ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಕಳಿಸಲಾಗಿದೆ. ಅದೇ ರೀತಿಯಲ್ಲಿ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಬರುವವರದು ಈಗಾಗಲೇ ಅವರಿಗೆ ಅಸೈನ್ಮೆಂಟನ್ನು ಕೊಟ್ಟಿದ್ದಾರೆ ಇಲಾಖೆಗಳು. ಮಕ್ಕಳಿಗೆ ಅಸೈನ್ಮೆಂಟ್ಸನ್ನು ಎರಡನ್ನು ಕೊಟ್ಟು ಅದರಲ್ಲಿ ಮಾರ್ಕನ್ನು ಅವರಿಗೆ ಈಗಾಗಲೇ ಅವರಿಗೆ 35 ಮಾರ್ಕ್ ಪಾಸ್ ಮಾರ್ಕ್ ಕೊಟ್ಟಿದ್ದಾರೆ ಇಲಾಖೆಯವರು. ಉಳಿದ 30 ಮಾರ್ಕ್ಗಳ 2 ಅಸೈನ್ಮೆಂಟ್ಗಳು ಮತ್ತು 5 ಇಂಟರ್ನಲ್ ಅಸೆಸ್ಮೆಂಟ್ಗಳ ಮಾರ್ಕ್ ಬಗ್ಗೆ ಏನು ಬಹುಶಃ ನಾಡಿದ್ದು ನಾವು 4ನೇ ತಾರೀಕು ನಂತರ ಕಾಲೇಜಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಮಾರ್ಕ್ ಹಾಕಿ ಅದನ್ನು ಕೂಡ ಇಲಾಖೆಗೆ ಕೊಡಲಾಗ್ತದೆ. ಮತ್ತು ನಾವು ಪೂರ್ವ ಸಿದ್ಧತೆಗಳನ್ನು ಅಡ್ಮಿಷನ್ಗೆ ಸಂಬಂಧಪಟ್ಟಂಥ ವೇಳಾಪಟ್ಟಿಯನ್ನು ಇವರು ಹಾಕ್ತಾರೆ. ಆ ಕೂಡಲೇ ನಾವು ಅಡ್ಮಿಷನ್ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಈಗಾಗಲೇ. ಆವಾಗ ಎಲ್ಲ ಉಪನ್ಯಾಸಕರು ಕಾಲೇಜಿಗೆ ಹಾಜರಾಗಬೇಕಾಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಲಾಕ್ಡೌನ್ ಇರುವುದರಿಂದ ಉಪನ್ಯಾಸಕರು ಒಂದು 50% ಬರ್ತಾ ಇದ್ದಾರೆ. ಎಲ್ಲ ಉಪನ್ಯಾಸಕರು ಬರಲಿಕ್ಕೆ ಸಾಧ್ಯವಿಲ್ಲ. ಮತ್ತು ವಿದ್ಯಾರ್ಥಿಗಳಂತೂ ಯಾರು ಕೂಡ ಕಾಲೇಜಿಗೆ ಬರಲಿಕ್ಕಿಲ್ಲ. ಈಗ ನೆಕ್ಸ್ಟಿಗೆ SSLC ಇಂದ ಫಸ್ಟ್ PUCಗೆ ಬರುವಂಥ ವಿದ್ಯಾರ್ಥಿಗಳು ಅದನ್ನು ಹೇಗೆ ನೀವು ಪರಿಗಣಿಸ್ತೀರಿ? ಎಕ್ಸಾಮಿಗೆ ಆಗಬೇಕಷ್ಟೇ, ಎಕ್ಸಾಮ್ ಆದ ನಂತರ ನೀವು ಪರಿಗಣಿಸ್ತೀರಾ? ಅಲ್ಲ, ನಿಜವಾಗಿ ಹೇಗೆ ಅಂತ ಹೇಳಿದರೆ ಅದಕ್ಕೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಂದು ವೇಳಾಪಟ್ಟಿಯನ್ನು ಹಾಕ್ತದೆ. SLC ಪರೀಕ್ಷೆ ಈಗ ಮುಗಿದ ತಕ್ಷಣ ಅವರ ರಿಸಲ್ಟ್ ಈಗಾಗಲೇ ನಿನ್ನೆ ಶಿಕ್ಷಣ ಸಚಿವರು ಹೇಳಿದಾಗೆ ಅದು ರಿಸಲ್ಟ್ ಅನೌನ್ಸ್ ಆಗ್ತದೆ ನಾಡಿದ್ದು ಈ ತಿಂಗಳ ಎಂಡು ಮತ್ತು ಅದರಲ್ಲಿ ಫಸ್ಟ್ ವೀಕಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ವೇಳಾಪಟ್ಟಿಯನ್ನು ಹಾಕ್ತಾರೆ. ಆವಾಗ ನಾವು ಅಡ್ಮಿಷನ್ ಪ್ರಾರಂಭಿಸ್ತೇವೆ. ಒಂದು ವೇಳೆ ಅಡ್ಮಿಷನ್ ಟೈಮಲ್ಲಿ ನಮಗೆ ನಿರ್ದೇಶನಗಳು ಆನ್ಲೈನ್ ಅಡ್ಮಿಷನ್ ಇದ್ದರೆ ಆನ್ಲೈನಲ್ಲಿ ಅಡ್ಮಿಷನ್ ಮಾಡಬೇಕಾಗ್ತದೆ. ಅಥವಾ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಕರೆಸಿಕೊಂಡು ಅಡ್ಮಿಷನ್ ಇದ್ದರೆ ಅಡ್ಮಿಷನ್ ಮಾಡಿ ತಕ್ಷಣ ಅವರು ಯಾವಾಗ ನಮಗೆ ಕಾಲೇಜು ಪ್ರಾರಂಭಿಸಲಿಕ್ಕೆ ದಿನಾಂಕ ನಿಗದಿಗೊಳಿಸ್ತಾರೆ ಆವಾಗಲೇ ಪ್ರಾರಂಭಿಸಬೇಕು. ಅದಕ್ಕೆ ಮೊದಲು ನಾವು ಪ್ರಾರಂಭಿಸಲಿಕ್ಕೆ ಅವಕಾಶಗಳಿಲ್ಲ. ಕೆಲವರು ಪ್ರಾರಂಭಿಸ್ತಾರೆ, ಆದರೆ ಅದು ಇಲಾಖೆ ನಿರ್ದೇಶನವನ್ನು ತಪ್ಪಿ ನಾವು ಎಲ್ಲಿಯೂ ಕೂಡ ಪ್ರಾರಂಭಿಸಲಿಕ್ಕೆ ಅವಕಾಶಗಳು ಇಲ್ಲ. ಈ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳು ಇಲ್ಲಿ ಅವರ ಮಾನದಂಡ ಅಂದರೆ ಈಗ ಫಸ್ಟ್ ಇಯರ್ ಎಕ್ಸಾಮಿನೇಷನ್ ನೀವು ಯಾವ ರೀತಿ ಇದು ಮಾಡಿದಿರಿ? ಆಲ್ರೆಡಿ ಅವರಿಗೆ ಪರೀಕ್ಷೆ ನಡೆಸಿದ್ದೀರಾ ಅಥವಾ? ಈಗ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಈಗ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ 2 ಕ್ವಶನ್ ಪೇಪರ್ ಅನ್ನು ಕೊಟ್ಟಿದ್ದಾರೆ ಇಲಾಖೆಯವರು. ಅದನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಆನ್ಲೈನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಾರ ಬಿಟ್ಟು ಮತ್ತೊಂದನ್ನು 1 ವಾರ ಬಿಟ್ಟು ಕಳಿಸಿದ್ದೇವೆ. ಅದನ್ನು ಅವರು ನಮಗೆ ಸಬ್ಮಿಟ್ ಮಾಡಬೇಕು, ರೈಟಿಂಗಲ್ಲಿ ಮಾಡಿ ಸಬ್ಮಿಟ್ ಮಾಡಬೇಕು ಪ್ರತಿ ಕಾಲೇಜಿಗೆ. ಅಂದರೆ ಅದು ನೋಡಿ ಬರೆದಿರಬಹುದು, ಹೇಗೆ ಹೇಳಲಿಕ್ಕೆ ಆಗುದಿಲ್ಲ. ಆದರೂ ಅವರಿಗೆ ಈಗಲೇ 35 ಅಂಕಗಳು ಸಿಕ್ಕಿರುತ್ತದೆ. ಆಲ್ಮೋಸ್ಟ್ ನನ್ನ ಲೆಕ್ಕಾಚಾರದ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಸುಮಾರು 70ರಿಂದ 80 ಅಂಕಗಳಿಂದ ಹೆಚ್ಚು ಪಡೆದವರು ಎಲ್ಲ ವಿದ್ಯಾರ್ಥಿಗಳು. ಆದ್ದರಿಂದ ಸುಮಾರು 90 ಆಸುಪಾಸಲ್ಲಿ ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದವರು. ಎಲ್ಲೋ ಅವರು ಆ ಕಾರಣಕ್ಕಾಗಿ ಅದನ್ನು ಓದ್ಕೊಳ್ತಾರೆ, ಬರೀತಾರೆ ಅಂತ. ಅಂತೂ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಸಪೋಸ್ ನೆಕ್ಸ್ಟ್ ಇಯರ್ ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದೇ ಮಾರ್ಕನ್ನು ಗಣನೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುವುದರಿಂದ ಸರ್ಕಾರ ಫಸ್ಟ್ PUCಗೆ ಪರೀಕ್ಷೆ ಮಾಡಬೇಕಂತ ಹೇಳಿದೆ. ಹಾಗೆ ಮಾಡ್ತಾ ಇದ್ದೇವೆ ನಾವು ಅಸೈನ್ಮೆಂಟ್ಸ್ ಅನ್ನು ಕೊಟ್ಟು. ಕಳೆದ ಬಾರಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇವರ ಪರಿಸ್ಥಿತಿಯನ್ನು ಕಳೆದ ಬಾರಿ ಸೆಕೆಂಡ್ ಇಯರ್ನವರಿಗೆ ಪರೀಕ್ಷೆ ಇಲ್ಲ ನೋಡಿ, ಅನೌನ್ಸ್ ಮಾಡಿದ್ರು. ಅವರಿಗೆ SSLC ಮತ್ತು ಫಸ್ಟ್ PUC ಮಾರ್ಕಿನ ಎವರೇಜ್ ಅನ್ನು ತೆಗೆದು ಈಗಾಗಲೇ ನಾವು ಕಳಿಸಿಯಾಗಿದೆ, ಅಂಕಗಳನ್ನು ಕಳಿಸಿಯಾಗಿದೆ. ಅವರಿಗೆ ಇನ್ನು ಮಾರ್ಕ್ ಕಾರ್ಡ್ ಬರ್ತದೆ. ಅವರಿಗೆ ಇನ್ನು ತಕ್ಷಣ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರಿಗೆ ರಿಸಲ್ಟ್ ವಿತ್ ಮಾರ್ಕ್ ಕಾರ್ಡ್ ಬರ್ತದೆ. ಅವರಿಗೆ 1 ವರ್ಷ ಹೋಯ್ತು ಅವ್ರದ್ದು. 1 ವರ್ಷ ಹೋಗ್ಲಿಲ್ಲ, ಶೈಕ್ಷಣಿಕವಾಗಿ 1 ವರ್ಷ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು CET ಡೇಟ್ ಇನ್ನು ಹಾಕಿದ್ದಾರೆ. ಅದೇ ರೀತಿಯಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತದೆ. ಆ ವಿದ್ಯಾರ್ಥಿಗಳು ಎಲ್ಲದಕ್ಕೂ ಅಟೆಂಡ್ ಆಗ್ಲಿಕ್ಕೆ ಆಗ್ತದೆ, ಅಂತ ತೊಂದರೆಗಳಾಗ್ಲಿಲ್ಲ. ಯಾವುದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸಿಸ್ಟಮೆಟಿಕ್ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ವಿದ್ಯಾರ್ಥಿ ಒಬ್ಬ ಪ್ರೊಫೆಷನಲ್ಗೆ ಹೋಗುವುದಾದರೆ ಅವ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಂತ ಹಂತಕ್ಕೆ ಹೋಗುವಾಗ ಅವನಿಗೆ ಸ್ವಲ್ಪ ಬೇಸಿಕ್ ಫೌಂಡೇಶನ್ ಇಲ್ಲಿ ಲ್ಯಾಬ್ ವರ್ಕ್ ಅಥವಾ ಅವನಿಗೆ ಕೊಡುವಂತ ಪ್ರಾಕ್ಟಿಕಲ್ ನಾಲೆಜ್ ನಾವು ಇಲ್ಲಿ PUC ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ವಿದ್ಯಾರ್ಥಿಗಳು CET ನೀಟಿಗೆ ಬಹಳ ತೊಂದರೆ ಆಗಬಹುದು. CET ನೀಟಿಗೆ ತೊಂದರೆ ಆಗ್ಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಇರುವುದರಿಂದ ನೀಟ್ ಎಲ್ಲ ರಾಜ್ಯಗಳಲ್ಲಿ ಈ ಸಮಸ್ಯೆ ಇರುವುದರಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯ ಆಗ್ತದೆ. ಅದು ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಜ್ಜುಗೊಳಿಸಲಿಕ್ಕೆ ವಿದ್ಯಾಸಂಸ್ಥೆಗಳಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಆಗ್ಲಿಲ್ಲ ಎಂಬಂತ ಒಂದು ಕೊರತೆ ಇದೆ.
ಈ ಬ್ಯಾಚಿನ ವಿದ್ಯಾರ್ಥಿಗಳಿಗೆ, ಮತ್ತು ಅಂಕಗಳನ್ನೆಲ್ಲ ಸುಲಭವಾಗಿ ಪಡೆದುಕೊಂಡು ಹೋದ್ರು ವಿದ್ಯಾರ್ಥಿಗಳು ಈ ಬ್ಯಾಚಿನಲ್ಲಿ ಅಂತ ಹೇಳ್ಬೋದು ನಾವು. ಓಕೆ, ತಾವು ತುಂಬೆ ಪದವಿಪೂರ್ವ ಕಾಲೇಜಿನಲ್ಲಿ 26 ವರ್ಷಗಳಲ್ಲಿ ಹೌದು ಪ್ರಾಂಶುಪಾಲರಾಗಿ 26 ವರ್ಷ. ಹೇಗೆ ಸಾಧ್ಯ ಆಯ್ತು ಸರ್? ಅದು 10 ವರ್ಷ ಇರುವುದೇ ಬಹಳ ಕಷ್ಟ ಆಗ್ತದೆ. ನಾವು ನಮ್ಮ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಕೂಡ ಅಷ್ಟೇ ಒಂದು ಒಳ್ಳೆಯ ಆಡಳಿತ ಮಂಡಳಿ. ನಾವು ಎಲ್ಲವನ್ನು ಕೂಡ ಮನುಷ್ಯರು ಅಂತ ನಿರ್ಣಯವನ್ನು ತೆಗೆದುಕೊಂಡು ಮಾನವತಾವಾದಿಯಾಗಿ ಬದುಕಿದಾಗ ಮನುಷ್ಯನಿಗೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಅವನ ಜೀವನದಲ್ಲಿ. ನಾನು ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹುಶಃ ಒಂದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯಲ್ಲಿ ಬಹುಸಂಖ್ಯಾತ ವರ್ಗದವರನ್ನು ಆ ಸಂಸ್ಥೆಯಲ್ಲಿ ಖಾಸಗಿಯಲ್ಲಿ ಮುಖ್ಯಸ್ಥರಾಗಿ ಮಾಡೋದು ವಿರಳ. ಆದರೆ ನಾನು ಆ ಸಂಸ್ಥೆಯಲ್ಲಿ ಇದ್ದುಕೊಂಡು ಅಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಇರ್ಬೋದು, ಪೋಷಕರು ಇರ್ಬೋದು, ಎಲ್ಲರ ಜೊತೆಯಲ್ಲಿ ಒಡನಾಡಿಕೊಂಡು ಇದ್ದೆ. ಮತ್ತು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ನನಗೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬರಲಿಲ್ಲ, ನನಗೆ ಖಂಡಿತವಾಗಿ ಕಂಡು ಬಂದಿಲ್ಲ, ಮತ್ತು ನಾನು ಅದನ್ನು ಅನುಭವಿಸಲಿಲ್ಲ. ಈ ಬಾರಿ ಕೋವಿಡ್ನ ನಂತರದಿಂದ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ ಸಂಬಂಧಪಟ್ಟ ಹಾಗೆ ನಿಮ್ಮ ಕಾಲೇಜಿನಲ್ಲಿ ಏನು, ಯಾವ ರೀತಿಯಲ್ಲಿ ಅದನ್ನು, ಅಂದರೆ ಕೋವಿಡ್ನಿಂದ ಮುಕ್ತವಾಗಿ ವಿದ್ಯಾರ್ಥಿಗಳು ಬಂದಿರ್ತಾರೆ, ಹೊಸತಾದಂಥ ಒಂದು ರೀತಿಯ ಒಂದು ಇದು ಬೇಕಾಗಿದೆಯಾ, ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಅನಿವಾರ್ಯತೆ ಇದೆಯಾ? ನೀವು ಕೇಳಿದ ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಈಗ ಯಾವುದೇ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಏನಂತ ಹೇಳಿದರೆ ಚಾಲೆಂಜ್ ಒಂದು ಆಯುಧಗಳನ್ನು, ಅದು ಯುದ್ಧ ಕಾಲ ಶಸ್ತ್ರ ಅಂತ ಒಂದು ಮಾತಿದೆ ಅಂತ ಹೇಳಿದರೆ, ಆಯುಧಗಳನ್ನು ನಾವು ಹರಿತ ಮಾಡಿ ಇಟ್ಟರೆ ಮಾತ್ರ ಅದನ್ನು ಉಪಯೋಗಿಸಲಿಕ್ಕೆ ಆಗ್ತದೆ. ಅದನ್ನು ಯುದ್ಧಕ್ಕೆ ಹಾಗೆ ನೇರವಾಗಿ ಉಪಯೋಗಿಸಿಕೊಂಡ್ರೆ ಆಗುವುದಿಲ್ಲ ಅಂತ ಹೇಳಿದಾಗೆ ವಿದ್ಯಾರ್ಥಿಗಳು ಈಗ ತುಂಬಾ ರಾಗ್ ಇರಬಹುದು, ಅವರನ್ನು ಸ್ವಲ್ಪ ಟ್ರೈನ್ ಅಪ್ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ವಿಶೇಷವಾದ ಸ್ವಲ್ಪ ಕೋಚಿಂಗ್ ಕ್ಲಾಸ್ ನಮ್ಮಲ್ಲಿ ವಿಶೇಷವಾಗಿ ದ್ವಿತೀಯ PUC ಮತ್ತು SSLC ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ನಂತರ ಸಂಜೆಯ ವಿಶೇಷ ತರಗತಿಗಳನ್ನು ತೆಗೊಳ್ತೇವೆ. ಸಂಜೆ 6 ಗಂಟೆ 7 ಗಂಟೆವರೆಗೆ ವಿಶೇಷ ಕೋಚಿಂಗ್ ಕ್ಲಾಸ್ ಅನ್ನು ತೆಗೊಳ್ತೇವೆ. ಅದೇ ರೀತಿಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇಸ್ ಫೌಂಡೇಶನ್ ಅನ್ನು ಹೆಚ್ಚು ಮಾಡುವ ದೃಷ್ಟಿಯಿಂದ ಸ್ಪೆಷಲ್ ಕೋಚಿಂಗ್ ಕ್ಲಾಸ್ ಅನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಹೊತ್ತು ತೆಗೊಳ್ಳಿಕ್ಕೆ ಒಂದು ಪ್ಲಾನ್ ಮಾಡುವಂತ ಇರಾದೆಯಲ್ಲಿ ನಾವಿದ್ದೇನೆ. ಎಲ್ಲ ಉಪನ್ಯಾಸಕರು ನನಗೆ ಅದಕ್ಕೆ ಸಹಕಾರ ಕೊಡಬಹುದು ಎಂಬಂತ ಭರವಸೆ ಇದೆ. ಅವರು ಕೊಟ್ಟರೆ ಅವರಿಗೆ ವಿಶೇಷವಾಗಿ ಸ್ವಲ್ಪ ಆ ನಿಟ್ಟಿನಲ್ಲಿ ನಾವು ಟ್ರೈನಿಂಗ್ ಅನ್ನು ಕೊಡುವುದರ ಜೊತೆಗೆ ಅವರಿಗೆ ಮುಖ್ಯವಾಗಿ ಕೆರಿಯರ್ ಗೈಡೆನ್ಸ್ ಅನ್ನು ಸ್ವಲ್ಪ ಮಾಡಿ ಅವರನ್ನು ಸ್ವಲ್ಪ ಒಂದು ರೀತಿಯಲ್ಲಿ ಹಂತಕ್ಕೆ ತಂದು ನಿಲ್ಲಿಸಬೇಕೆಂಬ ಯೋಚನೆ ಇದೆ ನಮಗೆ. ಜೊತೆಗೆ ಈ ಕ್ರೀಡೆ ಇಲ್ಲ, ಒಂದು ವರ್ಷದಿಂದ ಮಕ್ಕಳು ಆಟ ಆಡಲಿಲ್ಲ. ಅದು ಕ್ರೀಡೆಯಲ್ಲಿ ಅಂತ ಹೇಳಿದರೆ ನಮ್ಮ ಕಾಲೇಜಿನ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ವಾಲಿಬಾಲ್ ಅಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸುವರು. ನಮ್ಮ ಕಾಲೇಜು ಬಂಟ್ವಾಳ ತಾಲೂಕಿನ ವಾಲಿಬಾಲ್, ಹುಡುಗರ ವಾಲಿಬಾಲ್ ನಿರಂತರವಾಗಿ 20 ವರ್ಷದಿಂದ ಚಾಂಪಿಯನ್ಶಿಪ್ ಆಗಿದೆ, 20 ಇಯರ್ಸ್. ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋದವರು ಆಟಗಾರರು ಇದ್ದಾರೆ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಅಂದ್ರೆ ಬಹಳ ಖುಷಿ. ನಮ್ಮ ದೈಹಿಕ ಶಿಕ್ಷಕರು ಕಾಲೇಜಲ್ಲಿ, ಹೈಸ್ಕೂಲಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಈ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ ಬಂದ ವಿದ್ಯಾರ್ಥಿ ಕೂಡ ಇನ್ಸ್ಪಿರೇಷನ್ ಆಗ್ತದೆ. ವಾಲಿಬಾಲ್, ಕಬಡ್ಡಿ ಇದರಲ್ಲಿ ಎಲ್ಲ ಒಂದು ವಿದ್ಯಾರ್ಥಿ ಹೇಳ್ತಾನೆ, ಸರ್ ನಮ್ಮ ತುಂಬೆ ಟೀಮ್ ಅಂತ ಹೇಳಿದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಅಪೋಸಿಷನ್ ಟೀಮಿನವರಿಗೆ ಒಂದು ಸೈಕಲಾಜಿಕಲ್ ಇದು ಬರ್ತದೆ, ತುಂಬೆ ಟೀಮ್ ಉಂಟು ಅಂತ ಹೇಳುವಾಗ. ಅಂತ ವಿದ್ಯಾರ್ಥಿಗಳು ಅಷ್ಟು ಇದರಲ್ಲಿ ಇರ್ತಾರೆ. ಒಂದು ವೇಳೆ ಕೆಲವು ವಿದ್ಯಾರ್ಥಿಗಳು ಕ್ಲಾಸಿಗೆ ಬರದಿದ್ದರೂ ಆ ಕೋಚಿಂಗ್ ಕ್ಯಾಂಪ್ಗೆ ಅದಕ್ಕೆ ಬರ್ತಾರೆ, ವಾಲಿಬಾಲಿಗೆ ಬರ್ತಾನೆ, ಆ ರೀತಿ ಮಾಡುವ ವಿದ್ಯಾರ್ಥಿಗಳು ಇರ್ತಾರೆ. ಒಬ್ಬ ವಿದ್ಯಾರ್ಥಿ ವಾಲಿಬಾಲ್ನಲ್ಲಿ LIC ಯಲ್ಲಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಆಲ್ ಇಂಡಿಯಾ ಲೆವೆಲ್ ಕರ್ನಾಟಕ ಸ್ಟೇಟ್ ಅಲ್ಲಿ ಇವತ್ತು ಆಡ್ತಾ ಇದ್ದಾನೆ. ಓಪನ್ ಟೀಮ್ ಅಲ್ಲಿ ಅವಿನಾಶ್ ಅಂತ ವಿದ್ಯಾರ್ಥಿ ಆಡ್ತಾ ಇದ್ದಾನೆ. ಅಂದ್ರೆ ದೊಡ್ಡ ಪೊಸಿಷನ್ಗೆ ಹೋಗಿದ್ದಾರೆ ವಾಲಿಬಾಲ್ನಲ್ಲಿ. ಆ ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿ ಸಂಜೆಯ ಒಂದು ಕ್ಲಾಸ್ ಮುಗಿದ ನಂತರ ಅವರಿಗೆ ನಾವು ಒಂದು ಗೇಮ್ಸ್ ಅನ್ನು ವಿಶೇಷವಾಗಿ ನಮ್ಮ ಕೋಚ್ ಇಟ್ಟುಕೊಂಡು ಅವರಿಗೆ ವಿಶೇಷವಾದ ಇದನ್ನು ನಾವು ಕೋಚಿಂಗ್ ಕ್ಯಾಂಪ್ ಅನ್ನು ಮಾಡ್ತೇವೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಬಂದು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಒಬ್ಬ ಪ್ರಾಂಶುಪಾಲರಾಗಿ ಎಲ್ಲ ಶಿಕ್ಷಕರಿಗೆ ಅಥವಾ ಉಪನ್ಯಾಸಕರಿಗೆ ಈ ಸಂದರ್ಭದಲ್ಲಿ ಏನು ಒಂದು ಇದನ್ನು ಹೇಳ್ತೀರಿ? ಅಂದರೆ ಈ ಸಂದರ್ಭ ಬೇರೆ ಬೇರೆ ರೀತಿಯಂಥ ವಿಚಲಿತ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇದೆ ಅಂತ ಏನು ಹೇಳ್ತೀರಿ ಸರ್? ನಾವು ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿರಬೇಕು. ವಿದ್ಯಾರ್ಥಿಗಳಿಗೆ ನಾನು ಕೆಲವು ಸಲ ವಿದ್ಯಾರ್ಥಿಗಳಿಗೆ ಕೇಳುವಾಗ ಹೇಳ್ತೇನೆ, ಶಾಲೆಗೆ ಬರುವಾಗ ನಿನಗೆ ಒಂದು ಕಡೆ ಹೋದಾಗ ಒಂದು ಕ್ವಶನ್ ಕೇಳಿದೆ, ಫಸ್ಟ್ ಬೆಲ್ ಖುಷಿ ಆಗ್ತದಲ್ಲ ಲಾಸ್ಟ್ ಬೆಲ್ ಖುಷಿ ಆಗ್ತದ ಅಂತ. ಅದಕ್ಕೆ ಅವ ಹೇಳಿದ, ಲಾಸ್ಟ್ ಬೆಲ್ ಖುಷಿ ಆಗ್ತದೆ ಅಂದ್ರೆ ಮನೆಗೆ ಹೋಗ್ಲಿಕ್ಕೆ ನನಗೆ ಅದು ಖುಷಿ ಆಗ್ತದೆ, ಫಸ್ಟ್ ಬೆಲ್ ಖುಷಿ ಆಗುದಿಲ್ಲ ಅಂತ. ನಾನು ಉಪನ್ಯಾಸಕರಿಗೆ, ಅಧ್ಯಾಪಕರಿಗೆ ಹೇಳುವುದು, ವಿದ್ಯಾರ್ಥಿಗಳಿಗೆ ಲಾಸ್ಟ್ ಬೆಲ್ ಅವರಿಗೆ ಖುಷಿ ಆಗ್ಬಾರದು, ಅವರಿಗೆ ಅದು ಬೇಸರ ಆಗಬೇಕು. ಫಸ್ಟ್ ಬೆಲ್ ಖುಷಿ ಆಗುವಂತ ವಾತಾವರಣವನ್ನು
ಶಾಲೆ ಮತ್ತು ಕಾಲೇಜಿನಲ್ಲಿ ನಾವು ನಿರ್ಮಿಸಿಕೊಡಬೇಕು. ವಿದ್ಯಾರ್ಥಿಗಳ ಜೊತೆ ಆತ್ಮೀಯವಾಗಿ ವರ್ತಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಅವರನ್ನು ಪರೀಕ್ಷೆಗೆ ಮಾತ್ರ ನಾವು ಸಿದ್ಧಪಡಿಸುವುದಲ್ಲ, ಅವರ ಸರ್ವಾಂಗೀಣವಾದ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ನಾವು ಏನೆಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಉಂಟ ಅದನ್ನೆಲ್ಲ ಕೊಡುವ. ಯಾಕಂತ ಹೇಳಿದರೆ ನಾವು ದೊಡ್ಡ ದೊಡ್ಡ ಇದನ್ನು ನೋಡಿದ್ದೇವೆ ಜನರನ್ನು. ಈಗ ಬುದ್ಧ ಕೂಡ ಅದನ್ನ ಭಾಳ ನಾನು ಇಲ್ಲೇ ಇರಬೇಕು ಕೇಳಬೇಕು ಅಂತ ಅನ್ನುವಂಥದ್ದು ಆಗಬೇಕು ಅಂತ ಅಂದರೆ ಇವರು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಬೇಕು. ಆ ವಿದ್ಯಾರ್ಥಿ ಕೂಡ ಅಲ್ಲಿ ಇರುವಂಥ ರೀತಿಯ ಏನು ಮಾಡಬೇಕು ಅಂತ ಹೇಳ್ತೀರಿ? ಅದು ನನ್ನ ಲೆಕ್ಕದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಸ್ವಲ್ಪ ಈ ಸಾಫ್ಟ್ವೇರ್ ಅಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಹೇಗೆ ಪ್ಲಾನ್ಡ್ ಟೈಮ್ ಟೇಬಲ್ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ, ಫಸ್ಟ್ ಪೀರಿಯಡ್ ಅಥವಾ ಸೆಕೆಂಡ್ ಪೀರಿಯಡ್, ಅದರ ಮಧ್ಯದಲ್ಲಿ ಒಂದು ಗೇಮ್ಸ್ ಪೀರಿಯಡ್ ಅಥವಾ ಒಂದು ಸೆಮಿನಾರ್ ಪೀರಿಯಡ್, ಈ ರೀತಿ ಇರುವಾಗೆ ಆನ್ಲೈನ್ ಅಲ್ಲಿ ಕೂಡ ಆ ರೀತಿಯ ಪೀರಿಯಡ್ಗಳನ್ನು ಮಾಡಿಕೊಂಡು ಅದರ ನಡುವೆ ಸ್ವಲ್ಪ ಇಂಟರಾಕ್ಷನ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಸಿಕ್ಕಿದಾಗ ಮತ್ತು ಅದರಲ್ಲಿ ಈಗ ನಾವು ಆಫ್ಲೈನಲ್ಲಿ ಬಹಳ ಸಂತೋಷ ಪಡುವಂಥದ್ದು ವಿದ್ಯಾರ್ಥಿಗಳಿಗೆ ಪ್ರತಿ ಸಂಸ್ಥೆಯಲ್ಲಿ ವರ್ಷಕ್ಕೆ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸುವುದು, ವರ್ಷಕ್ಕೆ ಒಂದು ಆನ್ಯುವಲ್ ಡೇ ಏರ್ಪಡಿಸುವುದು, ಮಕ್ಕಳನ್ನು ಗುರುತಿಸುವುದು, ಅದೆಲ್ಲವೂ ಕೂಡ ಈ ಆನ್ಲೈನಲ್ಲಿ ಸಾಧ್ಯ ಇಲ್ಲದಂತ. ಆದರೆ ಮಕ್ಕಳನ್ನು ಇದರಲ್ಲಿ ಗುರುತಿಸುವಂಥ ಕೆಲಸವನ್ನು ಮಾಡಬಹುದು, ಆನ್ಲೈನಲ್ಲಿ ಮಕ್ಕಳನ್ನು ಗುರುತಿಸುವಂಥ ಕೆಲಸವನ್ನು ಮಾಡಬಹುದು. ಇದೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಈ ಸಾಫ್ಟ್ವೇರ್ಗಳಲ್ಲಿ ಈಗ ಏನೋ ಎಲ್ಲ ಉಂಟು ಅದನ್ನು ಬದಲಾವಣೆ ಮಾಡಿಕೊಂಡು ಆ ರೀತಿಯ ಇದನ್ನು ಕೊಟ್ಟಾಗ ಏನಾದರೂ ಸ್ವಲ್ಪ ನಾವು ಇಂಟ್ರೆಸ್ಟ್ ಬರುವಾಗೆ ನೋಡಿಕೊಳ್ಳಬಹುದು. ಅದಕ್ಕೆ ಬಹಳ ಮುಖ್ಯವಾಗಿ ಏನಂತ ಹೇಳಿದರೆ ಅದು ಎಲ್ಲ ಕಡೆ ಅಸೆಸ್ ಆಗಿರಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುವಾಗೆ. ನಾನು ಮೊನ್ನೆ ಒಂದು ಯಾವುದೋ ನೋಡಿದೆ, ಒಂದು ಕಡೆ ಸುಳ್ಯದಲ್ಲಿ ಒಂದು ಕಡೆ ಒಂದು ಗುಡ್ಡದ ಹತ್ತಿರ ಹೋಗಿ ಮಕ್ಕಳು ಆನ್ಲೈನ್ ಕ್ಲಾಸ್ ಅನ್ನು ಕೇಳ್ತಾ ಇದ್ದಾರೆ, ಅವರಿಗೆ ಸಿಗುವುದಿಲ್ಲ ಅಂತ ಹೇಳಿಕೊಂಡು. ಆ ರೀತಿಯ ವ್ಯವಸ್ಥೆಗಳಿದ್ದರೆ ನಾವು ಎಂಥ ಪರಿಣಾಮವನ್ನು ಬೀರಲಿಕ್ಕೂ ಸಾಧ್ಯವಿಲ್ಲ. ಎಸ್ ಸರ್, ಈ ಸಂದರ್ಭದಲ್ಲಿ ಕೋವಿಡ್-19 ಮತ್ತು ಏನು ಮುಂದೆ ಶಾಲಾ ಕಾಲೇಜು ಆರಂಭ ಆಗುವುದು, ಆನ್ಲೈನ್ ಶಿಕ್ಷಣಗಳು ಎಲ್ಲದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಿರಿ. ನಮ್ಮ ಜೊತೆಗಿದ್ದು ಎಲ್ಲ ಅಭಿಪ್ರಾಯ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಸರ್, ಧನ್ಯವಾದ. V4 ಚಾನೆಲ್ನವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.